ಸಾನ್ನಿಧ್ಯ ದೇವರು ಶ್ರೀ ಸೋಮನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ಸಾರಸ್ವತ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಮಂಗಳೂರು ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ಇದರ 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಹಾಗೂ ಬಹುಮಾನ ವಿತರಣಾ ಸಮಾರಂಭ ಜರುಗುತ್ತಿರುವುದು ನಮಗೆಲ್ಲರಿಗೂ ಸಂತಸದ ವಿಚಾರ. ಇದೊಂದು ಮಕ್ಕಳ ಹಬ್ಬ ಅಂಥೇಳಿ ಹೇಳಬಹುದು. ಈಗ ನಡೆಯಲಿರ್ತಕ್ಕಂಥ ಶುಭ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರು ಆಗಮಿಸಿದ್ದು, ಶಾಲಾಭಿಮಾನಿಗಳು, ಹಳೆಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು, ವಿದ್ಯಾಭಿಮಾನಿಗಳು ಎಲ್ಲರೂ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಈಗ ಕಾರ್ಯಕ್ರಮವನ್ನು ಆರಂಭಿಸೋಣ. ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ಮುಖ್ಯೋಪಾಧ್ಯಾಯರಾದ ಶ್ರೀ ಗುರುಮೂರ್ತಿ ಪಿ ಸರ್ ಇವರಲ್ಲಿ ವಿನಂತಿಸಿಕೊಳ್ತೇನೆ. ನಮ್ಮ ಸಂಪ್ರದಾಯದಂತೆ ಈಗ ಅತಿಥಿ ಅಭ್ಯಾಗತರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಈಗ ಪ್ರಾರ್ಥನೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ದಿನದ ಎಲ್ಲ ಚಟುವಟಿಕೆಗಳು ಸಾಂಗವಾಗಿ ನೆರವೇರಲಿ ಎಂದು ಪ್ರಾರ್ಥಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ, ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ. ಹೇ ವಿದ್ಯಾ ಬುದ್ಧಿ ಪ್ರದಾಯಿನಿ, ಹೇ ವಿದ್ಯಾ ಬುದ್ಧಿ ಪ್ರದಾಯಿನಿ, ಮಾವೀಣಾ ಪುಸ್ತಕಧಾರಿಣಿ, ಮಾವೀಣಾ ಪುಸ್ತಕಧಾರಿಣಿ, ಭವಭಂಜನಿ ಮನೋರಂಜನಿ ಶಾರದಾ ಮಾತಾ, ಭವಭಂಜನಿ ಮನೋರಂಜನಿ ಶಾರದಾ ಮಾತಾ. ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ,
ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ ನಮೋ ಶಾರದಾ ಮಾತಾ ನಮೋ ಶಾರದಾ ಮಾತಾ ನಮೋ ಶಾರದಾ ಮಾತಾ. ಮಕ್ಕಳೇ, ಈಗ ಸ್ವಾಗತ ಕಾರ್ಯಕ್ರಮ. ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಹಾಗೂ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಗಣಿತ ಶಿಕ್ಷಕರಾದ ಶ್ರೀ ಶ್ರೀನಿವಾಸ್ ಸರ್ ಅವರು. ಮಧ್ಯಾಹ್ನ ಇಂದಿನ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುತ್ತಿರುವ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಇಂದು ನಮ್ಮೊಂದಿಗಿದ್ದಾರೆ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವ ಶ್ರೀ HR ಈಶ್ವರ್ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಗುರುಮೂರ್ತಿ P ಇವರು ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇನೆ. ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇನ್ನು ಸ್ವಲ್ಪ ಸಮಯದಲ್ಲಿ ಆಗಮಿಸಲಿದ್ದಾರೆ ಲಯನ್ ಅನಿಲ್ ದಾಸ್. ಅವರು ಶಾಲೆಯ ಹೆಮ್ಮೆ ಹಳೆ ವಿದ್ಯಾರ್ಥಿ, ಕೊಡುಗೆ ದಾನಿ, 2025 ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ದಾಸ್ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕರು, ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆಯ ಅಧ್ಯಕ್ಷರು ಕೂಡ ಆಗಿದ್ದಾರೆ, ದಾಸ್ ಹೋಮ್ ನರ್ಸಿಂಗ್ ಸರ್ವಿಸ್ನ ಸಂಸ್ಥಾಪಕರು, ದಾಸ್ ಪ್ರಮೋಷನ್ಸ್ ವ್ಯವಸ್ಥಾಪಕ ನಿರ್ದೇಶಕರು, ಹಾಗೆ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು. ಇವರಿಗೂ ಕೂಡ ನಾನು ಶಾಲಾ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಶೈಲೇಶ್ ಬೆಳ್ಳಾರೆ, ಉಪ ಪ್ರಧಾನ ವ್ಯವಸ್ಥಾಪಕರು, ಆಡಳಿತ ಮತ್ತು ಮಾನವ ಸಂಪನ್ಮೂಲ, ಶ್ರೀ ಚಿತ್ರಾಪುರ ಮಠ ಶಿರಾಲಿ. ಇವರಿಗೂ ನಾನು ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಲಯನ್ ಅನಿಲ್ ದಾಸ್ ಶಾಲೆಯ ಹಳೆಯ ಹೆಮ್ಮೆಯ ವಿದ್ಯಾರ್ಥಿಯಾಗಿದ್ದು, ಕೊಡುಗೆ ದಾನಿ, 2025 ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ದಾಸ್ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕರು, ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ಅಧ್ಯಕ್ಷರು, ದಾಸ್ ಹೋಮ್ ನರ್ಸಿಂಗ್ ಸರ್ವಿಸ್ನ ಸಂಸ್ಥಾಪಕರು, ದಾಸ್ ಪ್ರಮೋಷನ್ಸ್ನ ವ್ಯವಸ್ಥಾಪಕ ನಿರ್ದೇಶಕರು, ಹಾಗೆ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು. ಇವರನ್ನು ನಾನು ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿ ಶ್ರೀಮತಿ ಗಾಯತ್ರಿ ಅದ್ಯಪಾಡಿ ಅವರು ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇನೆ. ಹಾಗೆ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಶೈಲೇಶ್ ಬೆಳ್ಳಾರೆ, ಉಪ ಪ್ರಧಾನ ವ್ಯವಸ್ಥಾಪಕರು, ಆಡಳಿತ ಮತ್ತು ಮಾನವ ಸಂಪನ್ಮೂಲ, ಶ್ರೀ ಚಿತ್ರಾಪುರ ಮಠ ಶಿರಾಲಿ. ಇವರಿಗೂ ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಶಾಲಾ ವಿಜ್ಞಾನ ಶಿಕ್ಷಕರಾದ ಶ್ರೀ ಪ್ರದೀಪ್ ಕುಮಾರ್ ಇವರು ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇನೆ. ಹಾಗೆ ಇಂದಿನ ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಡಾಕ್ಟರ್ ರವೀಂದ್ರ ಕಾಯ್ಕಿಣಿ, ಕಾರ್ಯದರ್ಶಿ ಸಾರಸ್ವತ ವಿದ್ಯಾಸಂಸ್ಥೆ ಮಂಗಳೂರು, ಹಾಗೂ ಶ್ರೀ ಮಹೇಶ್ ಎಲ್ ಬೊಂಡಾಲ್ ಸರ್, ಕೋಶಾಧಿಕಾರಿ ಸಾರಸ್ವತ ವಿದ್ಯಾಸಂಸ್ಥೆ ಮಂಗಳೂರು. ಇವರು ಕಾರಣಾಂತರಗಳಿಂದ ಈ ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಆದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಶುಭವನ್ನು ಹಾರೈಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಚಂದ್ರಶೇಖರ್ ಇವರಿಗೆ ನಾನು ಶಾಲಾ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಹರೀಶ್ ಅವರು ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಹರೀಶ್ ಇವರಿಗೂ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಗಣೇಶ್ ಲಮಾಣಿ ಇವರು ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಕಾರಣೀಕರ್ತರಾದ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀ ಗುರುಮೂರ್ತಿ P ಇವರಿಗೆ ನಮ್ಮ ಶಾಲಾ ಪರವಾಗಿ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶಿಕ್ಷಕರಾದ ಶ್ರೀ ಗೋಪಾಲ್ ಕೃಷ್ಣ ಇವರು ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇನೆ.
ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಹೆತ್ತವರಿಗೆ, ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಛಾಯಾಗ್ರಾಹಕರಿಗೆ, ಮಾಧ್ಯಮ ಮಿತ್ರದವರಿಗೆ ಕೂಡ, ಹಾಗೆ ಹೊಸ ಕುರಲ್ ಚಾನಲ್ನವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಹಾಗೆ ಶ್ರೀಮತಿ ಹರಣಾಕ್ಷಿ ಕೊಲ್ಯ ಇವರು ರಿಟೈರ್ಡ್ ಟೀಚರ್ ಆಗಿದ್ದಾರೆ. ಇವರಿಗೂ ನಾನು ಇಲ್ಲಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಶಾಲಾ ವಿಜ್ಞಾನ ಶಿಕ್ಷಕರಾದ ಶ್ರೀ ಗಣೇಶ್ಗೆ ಇವರು ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇನೆ. ಹಾಗೆ ಇಂದು ಈ ಕಾರ್ಯಕ್ರಮಕ್ಕೆ ಸಹಕರಿಸುವ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ತಮಗೂ ಸ್ವಾಗತ ಸರ್. ಈಗ ದೀಪ ಪ್ರಜ್ವಲನೆ, ಬದುಕಿನ ಕತ್ತಲೆ ಕಳೆದು ಜ್ಞಾನದ ಬೆಳಕು ನೀಡುವ ದ್ಯೋತಕ ಜ್ಯೋತಿ. ಈಗ ದೀಪ ಪ್ರಜ್ವಲನೆಗೊಳಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವೇದಿಕೆ ಮೇಲಿರುವ ಅಧ್ಯಕ್ಷರು ಹಾಗೂ ಗಣ್ಯ ಅತಿಥಿಗಳಲ್ಲಿ ವಿನಂತಿಸಿಕೊಳ್ತೇನೆ. ಶ್ರೀ ಲಯನ್ ಅನಿಲ್ ದಾಸ್ ಸರ್, ಶ್ರೀ ಈಶ್ವರ್ BO ಸರ್, ಶ್ರೀ ಶೈಲೇಶ್ ಬೆಳ್ಳಾರೆ ಸರ್ ಹಾಗೂ ಎಲ್ಲ ಗಣ್ಯರು. ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ दीपो हरतु मे पापं सन्ध्यादीपनमोऽस्तुते ओ दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश पतिं स्वच्छां हि मे सदा. ಇನ್ನು ಮುಂದಿನ ಕಾರ್ಯಕ್ರಮ 2025-26ನೇ ಸಾಲಿನ ವಾರ್ಷಿಕ ವರದಿ ವಾಚನ. ಶಾಲಾ ವರದಿಯನ್ನು ತಮ್ಮ ಮುಂದಿಡಲಿದ್ದಾರೆ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಗುರುಮೂರ್ತಿ P ಸರ್ ಇವರು. ನಮ್ಮ ಶಾಲಾ ವಾರ್ಷಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ HR ಈಶ್ವರ್ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ವಲಯ, ನಮ್ಮ ದಕ್ಷಿಣ ವಲಯದ ಹೆಮ್ಮೆಯ ಎಲ್ಲ ಶಿಕ್ಷಕ ಬಾಂಧವರ ಪ್ರೀತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಯೂ ಹೌದು ಹಾಗೂ ನನ್ನ ಆತ್ಮೀಯರು. ಅವರು ನನಗೆ ಒಂಥರ ಅವರು ಬ್ರದರ್ ಇದ್ದಾಗೆ. ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಯವರೇ, ನಮ್ಮ ಸಾರಸ್ವತ ವಿದ್ಯಾಸಂಸ್ಥೆಗೆ ಸೇರಿದಿರ್ತಕ್ಕಂಥ ಶಿರಾಳಿ ಮಟ್ಟದಲ್ಲಿ ಈಗ ಪ್ರಸ್ತುತ ನಿರ್ವಹಿಸ್ತಾ ಇರ್ತಕ್ಕಂಥ ಶೈಲೇಶ್ ಬೆಳ್ಳಾರೆ ಸರ್ ಅವರೇ, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಚಂದ್ರಶೇಖರ್ ಅವರೇ, ನಮ್ಮ ಇವತ್ತಿನ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ನಮ್ಮ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಯವರು, ಸಮಾಜದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತಕ್ಕಂಥ ಹಾಗೂ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅನಿಲ್ ದಾಸ್ ಸರ್ ಅವರೇ, ಹಾಗೆ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹರೀಶ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಿವೃತ್ತ ಶಿಕ್ಷಕಿ ನಮ್ಮ ಸ್ಥಳೀಯರು, ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹರಣಾಕ್ಷಿ ಮೇಡಮ್ನವರೇ, ಹಾಗೂ ಎಲ್ಲ ಶಿಕ್ಷಕೇತರೊಂದವರೇ, ಪ್ರೀತಿಯ ಮಕ್ಕಳೇ, ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕರೇ, ಈ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾನು 2025-26ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಇಚ್ಛಿಸ್ತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಶಿಕ್ಷಕೇತರ ವೃಂದದವರೇ, ಪ್ರೀತಿಯ ಮಕ್ಕಳೇ, ಆಗಮಿಸಿದ ಎಲ್ಲ ಪೋಷಕ ವೃಂದದವರೇ, ಹಳೆ ವಿದ್ಯಾರ್ಥಿ ವೃಂದದವರೇ, ಎಲ್ಲ ಶಾಲಾಭಿಮಾನಿಗಳೇ, ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ 2025-26ನೇ ಸಾಲಿನ ನಮ್ಮ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಇಡಲು ಸಂತೋಷ ಪಡುತ್ತಿದ್ದೇನೆ. ಶಾಲಾ ಆಡಳಿತ ಮಂಡಳಿ, ಪ್ರತಿಷ್ಠಿತ ಸಾರಸ್ವತ ವಿದ್ಯಾಸಂಸ್ಥೆ, ರಿಜಿಸ್ಟರ್ ಮಂಗಳೂರು ಇವರು
1946ರಲ್ಲಿ ಸೋಮೇಶ್ವರದ ಈ ಪರಿಸರದಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಆರಂಭಿಸಿ ದಕ್ಷತೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಕಾರ್ಯದರ್ಶಿಯವರಾದಂಥ ಡಾಕ್ಟರ್ ರವೀಂದ್ರ ಕಾಯ್ಕಿಣಿ ಸರ್ ಹಾಗೂ ಕೋಶಾಧಿಕಾರಿಯಾಗಿರ್ತಕ್ಕಂಥ ಮಹೇಶ್ ಬಂಡಾಲ್ ಸರ್ ಅವರ ದಕ್ಷ ಮಾರ್ಗದರ್ಶನದಲ್ಲಿ ಶಾಲಾ ಅಭಿವೃದ್ಧಿ ಕೆಲಸಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಶಾಲಾ ಸಿಬ್ಬಂದಿ ಮುಖ್ಯೋಪಾಧ್ಯಾಯರನ್ನು ಒಳಗೊಂಡಂತೆ 9 ಜನ ಕಾಯಂ ಶಿಕ್ಷಕರು, 2 ಕಾಯಂ ಸಿಬ್ಬಂದಿಗಳು, 1 ಆಡಳಿತ ಮಂಡಳಿಯಿಂದ ನೇಮಕವಾದ ಶಿಕ್ಷಕರನ್ನು ಒಳಗೊಂಡಂತೆ ಒಟ್ಟು 12 ಜನ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಪ್ರಸ್ತುತ 8ನೇ ತರಗತಿಯಲ್ಲಿ 50, 9ನೇ ತರಗತಿಯಲ್ಲಿ 41, 10ನೇ ತರಗತಿಯಲ್ಲಿ 45 ವಿದ್ಯಾರ್ಥಿಗಳು, ಒಟ್ಟು 136 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಶಾಲಾ ಕರ್ತವ್ಯಗಳ ಹಂಚಿಕೆ. ಶಾಲಾ ಮಕ್ಕಳಲ್ಲಿ ಕರ್ತವ್ಯ ಪಾಲನೆ, ಶಿಸ್ತು, ಮುಂದಾಳುತನ, ಜವಾಬ್ದಾರಿಯ ಅರಿವನ್ನು ಉಂಟು ಮಾಡುವ ಉದ್ದೇಶದಿಂದ ಆನಂದಾಶ್ರಮ ಶಾಲೆಯ ಪರಂಪರೆಯಂತೆ ಪ್ರತಾಪ್, ಶಿವಾಜಿ, ಟಾಗೋರ್, ಸುಭಾಷ್ ಎಂಬ 4 ಗೃಹಗಳಾಗಿ ವಿಂಗಡಿಸಿ ಗೃಹ ಅಧ್ಯಾಪಕರ ನೇತೃತ್ವದಲ್ಲಿ ಶಿಸ್ತು ಪಾಲನೆ, ವಠಾರ ಶುಚಿತ್ವ, ವಾಲ್ ಮ್ಯಾಗಝಿನ್ ಮೊದಲಾದವುಗಳನ್ನು ಶಿಸ್ತುಬದ್ಧವಾಗಿ ನಿರ್ವಹಿಸಿಕೊಂಡು ಬರಲಾಗುತ್ತಿದೆ. ಹಳೆ ವಿದ್ಯಾರ್ಥಿ ಸಂಘ ಅಧ್ಯಕ್ಷರಾದಂಥ ಜೀವನ್ ಸಮ್ಮಿಶ್ರ, ಕಾರ್ಯದರ್ಶಿಯಾದಂಥ ಚಂದ್ರಶೇಖರ್ ಇವರ ಸಂಪೂರ್ಣ ಸಹಕಾರದೊಂದಿಗೆ ಶಾಲಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. SSLC ಫಲಿತಾಂಶ 2025 ಮಾರ್ಚ್ ಏಪ್ರಿಲ್ SSLC ಪರೀಕ್ಷೆಯಲ್ಲಿ 9 ಡಿಸ್ಟಿಂಕ್ಷನ್, 46 ಫಸ್ಟ್ ಕ್ಲಾಸ್, 18 ಸೆಕೆಂಡ್ ಕ್ಲಾಸ್, 5 ಪಾಸ್ ಕ್ಲಾಸ್ನೊಂದಿಗೆ ನಾವು 99% ಫಲಿತಾಂಶವನ್ನು ಈ ಸಾಲಿನಲ್ಲಿ ಪಡೆದಿರುತ್ತೇವೆ. ಇದರಲ್ಲಿ ವಿಕಾಸ್ 609 A+, ದಿಶಾ 568 A+, ವಂದಿತ 579 A+, ಸಾಮಿತ್ಯ 555 A+ ಶ್ರೇಣಿಯೊಂದಿಗೆ 4 ಟಾಪ್ ವಿದ್ಯಾರ್ಥಿಗಳಾಗಿ ನಮ್ಮಲ್ಲಿ ಹೊರಹೊಮ್ಮಿರುತ್ತಾರೆ. ಕ್ರೀಡಾ ಸಾಧನೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ ಮಂಗಳೂರು ಇದರ ವತಿಯಿಂದ ನಡೆಸಲಾದಂಥ ವಲಯ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ನಮ್ಮ ಶಾಲಾ ಬಾಲಕಿಯರ ತಂಡ ಪ್ರಥಮ ಸ್ಥಾನವನ್ನು, ಕಬಡ್ಡಿ ಪಂದ್ಯಾಟದಲ್ಲಿ ಬಾಲಕಿಯರ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಪವನ್ 800 ಮೀಟರ್ ಓಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುತ್ತಾನೆ. ಶಮಿತ್ 200 ಮೀಟರ್ ಓಟದಲ್ಲಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಯಶಸ್ವಿ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಸಾಂಸ್ಕೃತಿಕ ಸಾಧನೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದಂಥ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಲಕ್ಷ್ಮಿ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಅಭಿಷೇಕ್ ಮಿಮಿಕ್ರಿ ದ್ವಿತೀಯ ಸ್ಥಾನ, ರಶ್ಮಿ ಪ್ರಬಂಧದಲ್ಲಿ ದ್ವಿತೀಯ ಸ್ಥಾನ, ಶಾನ್ವಿ ಕನ್ನಡ ಭಾಷಣದಲ್ಲಿ ದ್ವಿತೀಯ ಸ್ಥಾನ ಹಾಗೂ ನಾಗರತ್ನ ಭಗವದ್ಗೀತೆ ಕಂಠಪಾಠದಲ್ಲಿ 3ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಅದೇ ರೀತಿಯಲ್ಲಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಟ್ರಸ್ಟ್ ಇದರ ವತಿಯಿಂದ ನಡೆದಂಥ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಗೌತಮ್ ಮತ್ತು ಆದಿಶ್ ಅಂತ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. NCC ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ NCC ಕಾರ್ಯನಿರ್ವಹಿಸ್ತಾ ಇದ್ದು ಪ್ರಸ್ತುತ ಶ್ರೀನಿವಾಸ ಶೆಣೈ ಅವರ ಮಾರ್ಗದರ್ಶನದಲ್ಲಿ 50 ವಿದ್ಯಾರ್ಥಿಗಳು NCC ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಶೈಕ್ಷಣಿಕ ಸಹಾಯ 1964-65 ಸಾಲಿನ SSLC ಬ್ಯಾಚ್ನ ಶಾಲಾ ಹಳೆ ವಿದ್ಯಾರ್ಥಿಗಳು ಇಂದಿನ ಪೀಳಿಗೆಗೆ ಮಾದರಿಯಾಗುವಂತೆ ತಮ್ಮ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ಅಂಗವಾಗಿ 5 ಲಕ್ಷ ರೂಪಾಯಿಗಳ ವಿದ್ಯಾನಿಧಿಯನ್ನು ಠೇವಣಿಯಾಗಿಟ್ಟ ಹಣದಿಂದ ಈ ಸಾಲಿನಲ್ಲಿ ಸುಮಾರು 42,000 ರೂಪಾಯಿ ಬಡ್ಡಿಯನ್ನು ಮಕ್ಕಳ ಶಾಲಾ ಶುಲ್ಕದ ಕಡೆ ಪಾವತಿಸಲಾಗುತ್ತಿದೆ. ಶ್ರೀ ಲಕ್ಕಣ್ಣ ಮತ್ತು ರಾಜೀವಿ ಶೆಣವ್ ಮತ್ತು ಅವರ ಮಕ್ಕಳ ಹೆಸರಿನಲ್ಲಿ ಡಾಕ್ಟರ್ ರವಿಶಂಕರ್ ಶೆಣವ್ ರವರು ನಮ್ಮ ಶಾಲೆಗೆ ನೀಡಿದಂಥ 1 ಲಕ್ಷ ರೂಪಾಯಿ FDಯಿಂದ ಈ ಸಲ ನಮಗೆ 7,200 ರೂಪಾಯಿಗಳ ಬಡ್ಡಿ ಬಂದಿರ್ತದೆ. ಆ ಬಡ್ಡಿಯನ್ನು ನಾವು ಮಕ್ಕಳ ಶಾಲಾ ಶುಲ್ಕದ ಕಡೆಗೆ ಪಾವತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಸದಾಶಿವ್ ಉಚ್ಚಿಲ್ ಮತ್ತು ಪ್ರೇಮಲತಾ ಇವರ ಸ್ಮರಣಾರ್ಥ ಅವರ ಮಕ್ಕಳು ನಮ್ಮ ಶಾಲಾ ಮಕ್ಕಳ ಶುಲ್ಕದ ಕಡೆಗೆ 25,000 ರೂಪಾಯಿಯನ್ನು ನೀಡಿರುತ್ತಾರೆ. ನಮ್ಮ ಸಾರಸ್ವತ ವಿದ್ಯಾಸಂಸ್ಥೆಯ ಹಿಂದಿನ CEO ಆದಂತಹ ಪ್ರಶಾಂತ್ ರವರ ಕಡೆಯಿಂದ ರೇಖಾ ಸಾವಂತ್ ರವರು ನಮ್ಮ ಶಾಲಾ
ಮಕ್ಕಳ ಶುಲ್ಕದ ಕಡೆಗೆ 25,000 ರೂಪಾಯಿಗಳನ್ನು ನೆರವನ್ನು ನೀಡಿರುತ್ತಾರೆ. ಸ್ಥಳೀಯ ಪ್ರತಿಷ್ಠಿತ ಕ್ಲಿನಿಕ್ನ ವೈದ್ಯರೊಬ್ಬರು ನಮ್ಮ ಶಾಲಾ ಮಕ್ಕಳ ಶುಲ್ಕದ ಕಡೆಗೆ 1 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡಿರುತ್ತಾರೆ. ಜೊತೆಗೆ ಈ ವರ್ಷದಲ್ಲಿ ನಾವು ಪ್ರಾರಂಭದಲ್ಲಿಯೇ ಘೋಷಣೆ ಮಾಡಿದಂತೆ ಹೊಸದಾಗಿ ಸೇರ್ಪಡೆಗೊಂಡಂಥ ಎಲ್ಲ ಮಕ್ಕಳಿಗೆ ಉಚಿತ ಸಮವಸ್ತ್ರ ನೀಡುವ ನಿಟ್ಟಿನಲ್ಲಿ ಸಮವಸ್ತ್ರ ವಿತರಣೆಗೆ ಸಹಕರಿಸಿದವರು ನಮ್ಮ ಹಳೆಯ ವಿದ್ಯಾರ್ಥಿಗಳು, ನಮ್ಮ ಹೆಮ್ಮೆಯ ಹಳೆಯ ವಿದ್ಯಾರ್ಥಿಗಳಾದಂಥ ಶ್ರೀ ಶೈಲೇಶ್ ಸಿ ಬಂಗೇರ, ಸತೀಶ್ ಸಿ ಬಂಗೇರ. ಇವರು ನಮ್ಮ ಪಿಲಾರು ಪರಿಸರದವರು, ಟ್ವಿನ್ಸ್ ಬ್ರದರ್ಸು. ಸತತವಾಗಿ ನಮಗೆ ಅವರ ಆರ್ಥಿಕ ತಲಾ 10,000 ರೂಪಾಯಿನ ಈ ಸಾಲಿನಲ್ಲಿ ನಾನು ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಸೂರ್ಯ ಚಾರಿ ಪಡ್ಪು ಅವರು ಸಹ ನಮಗೆ 10,000 ರೂಪಾಯಿಗಳನ್ನು ಸಮವಸ್ತ್ರದ ಕಡೆಗೆ ನೀಡಿರುತ್ತಾರೆ. ಅದೇ ರೀತಿ 1995-96ನೇ ಸಾಲಿನ SSLC ಬ್ಯಾಚಿನ ಇಡೀ ಬ್ಯಾಚಿನ ವತಿಯಿಂದ ನಮಗೆ 30,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡಿ ಒಟ್ಟು 60,000 ರೂಪಾಯಿಗಳ ಸಮವಸ್ತ್ರವನ್ನು ನಾವು ಮಕ್ಕಳಿಗೆ ಉಚಿತವಾಗಿ ನೀಡಿರುತ್ತೇವೆ. ಉಚಿತ ನೋಟ್ಬುಕ್ಸ್ ಅನೇಕ ವರ್ಷಗಳಿಂದ ನಮ್ಮ ಶಾಲೆಗೆ ಎಲ್ಲ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ನೀಡುತ್ತಾ ಬಂದಿರುವ ಪ್ರತಿಷ್ಠಿತ ಕ್ಲಿನಿಕ್ನ ಒಬ್ಬ ಸಹೃದಯ ವೈದ್ಯರು, ಅವರ ಹೆಸರು ಹೇಳಲಿಕ್ಕಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ ನಾನಷ್ಟೇ. ಈ ಸಾಲಿನಲ್ಲಿಯೂ ಸಹ ಎಲ್ಲ ಮಕ್ಕಳಿಗೆ ಸುಮಾರು 1 ಲಕ್ಷ ರೂಪಾಯಿಗಳ ಮೊತ್ತದ ಉಚಿತ ನೋಟ್ ಪುಸ್ತಕಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದರು. ಆ ಎಲ್ಲವನ್ನು ಮಕ್ಕಳಿಗೆ ನಾವು ಪ್ರಾರಂಭದಲ್ಲಿ ವಿತರಣೆಯನ್ನು ಮಾಡಿರ್ತೇವೆ. ಸೈಕಲ್ ವಿತರಣೆ ಕೆನರಾ ರೋಬೇಕೋ ಮ್ಯೂಚುವಲ್ ಫಂಡ್ಸ್ ಸಂಸ್ಥೆಯ ವಿಭಾಗೀಯ ವ್ಯವಸ್ಥಾಪಕರಾದಂಥ ಶ್ರೀಯುತ ಮುರಳೀಧರ್ ಶೆಣೈ ಸರ್ ಅವರ ನಮ್ಮ ಸಹಕಾರದಿಂದ ಕಳೆದ ಸಾಲಿನಲ್ಲಿ ನಾವು ದಾಖಲೆಯಾದಂಥ ಎಲ್ಲ ಮಕ್ಕಳಿಗೂ ಸಹ, ಹೊಸದಾಗಿ ದಾಖಲೆಯಾದಂಥ ಎಲ್ಲ ಮಕ್ಕಳಿಗೂ ಸಹ ಸೈಕಲ್ ವಿತರಣೆ ಮಾಡಿದೆವು. ಸುಮಾರು 50 ಸೈಕಲ್ಗಳನ್ನು ಅವರು ಒದಗಿಸಿಕೊಟ್ಟಿದ್ದರು. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಸಾಲಿನಲ್ಲಿ ಸಹ ನಾವು ಪ್ರಾರಂಭದಲ್ಲಿ ಘೋಷಣೆ ಮಾಡಿದ್ದೆವು, ಏನಂದರೆ ಹೊಸದಾಗಿ ಯಾರೆಲ್ಲ ಸೇರ್ತಾರೆ ಅವರಿಗೆಲ್ಲ ಸೈಕಲನ್ನು ಫ್ರೀಯಾಗಿ ಕೊಡ್ತೇವೆ ಅಂತ. ಸೈಕಲ್ ಸುಮಾರು 8,000-10,000 ರೂಪಾಯಿಗಳ ಉತ್ತಮ ದರ್ಜೆಯ ಸೈಕಲ್, ಅದನ್ನು ಪ್ರತಿ ವರ್ಷ ಆದಂತೆ ಈ ವರ್ಷವೂ ನೀಡುವ ಸಾಧ್ಯತೆ ಇದೆ. ಹೀಗೆ ನಮ್ಮ ಈ ಶೈಕ್ಷಣಿಕ ಸಾಲಿನಲ್ಲಿ ನೆರವನ್ನು ನೀಡಿದಂಥ ಗಣ್ಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. 5 ಲಕ್ಷ ರೂಪಾಯಿಗಳ ವಿದ್ಯಾನಿಧಿಯನ್ನು ಸ್ಥಾಪಿಸಿ ಶಾಲಾ ಮಕ್ಕಳ ಶುಲ್ಕ ಪಾವತಿಗೆ ನೆರವನ್ನು ನೀಡಿದಂಥ 1964-65ನೇ ಸಾಲಿನ SSLC ಬ್ಯಾಚ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಶಾಲಾ ವತಿಯಿಂದ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ 1 ಲಕ್ಷ ರೂಪಾಯಿ FDಯನ್ನು ನೀಡಿದಂಥ ಮಕ್ಕಳ ಶಾಲಾ ಶುಲ್ಕದ ಕಡೆಗೆ ನೆರವನ್ನು ನೀಡಿದಂಥ ಡಾಕ್ಟರ್ ರವಿಶಂಕರ್ ಶೆಣ ಅವರಿಗೂ ಸಹ ಶಾಲಾ ವತಿಯಿಂದ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 1 ಲಕ್ಷ ರೂನ ನೆರವನ್ನು ನೀಡಿದಂಥ ಸ್ಥಳೀಯ ಪ್ರತಿಷ್ಠಿತ ಕ್ಲಿನಿಕ್ನ ವೈದ್ಯರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಇಂದಿನ ಸಾರಸ್ವತಿ ಸಂಸ್ಥೆ CEO ಆಗಿರ್ತಕ್ಕಂಥ ಪ್ರಶಾಂತ್ ಸರ್ ಅವರ ಮೂಲಕ ಆರ್ಥಿಕವನ್ನು ನೀಡಿದಂಥ ರೇಖಾ ಸಾವಂತ್ರವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸದಾಶಿವ ಉಚ್ಚಿಲ ಹಾಗೂ ಪ್ರೇಮಲತಾ ಅವರ ಸ್ಮರಣಾರ್ಥ ನೆರವನ್ನು ಆರ್ಥಿಕ ನೆರವು ನೀಡಿದಂಥ ಅವರ ಮಕ್ಕಳಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮವಸ್ತ್ರಕ್ಕೆ ಸಹಕರಿಸಿದಂಥ ಶೈಲೇಶ್ ಸಿ ಬಂಗೇರ, ಸತೀಶ್ ಸಿ ಬಂಗೇರ, ಸೂರ್ಯ ಚಾರಿಪಡ್ಪು ಹಾಗೂ 1995-96ನೇ ಸಾಲಿನ SSLC ಬ್ಯಾಚ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉಚಿತ ನೋಟ್ ಪುಸ್ತಕಗಳನ್ನು ಒದಗಿಸಿಕೊಟ್ಟಂಥ ಖ್ಯಾತ ವೈದ್ಯರಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉತ್ತಮ ಗುಣಮಟ್ಟದ ಸೈಕಲ್ಗಳನ್ನು ಒದಗಿಸಿಕೊಟ್ಟಂಥ ಕೆನರಾ ರೋಬೇಕೋ ಸಂಸ್ಥೆ ಮ್ಯೂಚುವಲ್ ಫಂಡ್ಸ್ನ ವಿಭಾಗೀಯ ವ್ಯವಸ್ಥಾಪಕರಂಥ ಶ್ರೀಯುತ ಮುರಳೀಧರ್ ಶೆಣೈ ಅವರಿಗೂ ಸಹ ನಾನು ಶಾಲಾ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉತ್ತಮ ಸಹಕಾರ ನೀಡುತ್ತಿರುವ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸದಸ್ಯರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉತ್ತಮ ಸಹಕಾರ ನೀಡುತ್ತಿರುವ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರುಗಳಿಗೂ, ಸರ್ವ ಸದಸ್ಯರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಿಟ್ಟೆ ಸಂಸ್ಥೆಯ ನಿಟ್ಟೆ ಯೂನಿವರ್ಸಿಟಿ ಸೆಂಟರ್ ಫಾರ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಸಂಸ್ಥೆ ವತಿಯಿಂದ ಬಯೋಮೆಡಿಕಲ್ ಸೈನ್ಸ್ನ ಮಕ್ಕಳು ಈ ವಾರದಲ್ಲಿ 3 ದಿನಗಳ ಕಾಲ ವಿಶೇಷ NSS ಶಿಬಿರವನ್ನು ಆಯೋಜಿಸಿ ನಮ್ಮ ಎಲ್ಲ ಮಕ್ಕಳಿಗೂ ಅನೇಕ ಸ್ಪರ್ಧೆಗಳನ್ನು ಆಯೋಜಿಸಿ ಅತ್ಯಂತ ಉತ್ತಮವಾದಂಥ ಬಹುಮಾನಗಳನ್ನು ನೀಡಿ ಎಲ್ಲ ಮಕ್ಕಳಿಗೂ ಉತ್ತಮ ಊಟದ ವ್ಯವಸ್ಥೆಯನ್ನು ಮಾಡಿ ಮುಂದೆಯೂ ಸಹ ನಮಗೆ
ವಾಟರ್ ಫಿಲ್ಟರ್ನ ಒದಗಿಸಿಕೊಡ್ತೇವೆ ಅಂತಕ್ಕಂಥ ಭರವಸೆ ನೀಡಿರ್ತಕ್ಕಂಥ ಈ ಸಂಸ್ಥೆಯವರಿಗೂ ಸಹ ನಾನು ಶಾಲಾ ವತಿಯಿಂದ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತಿಮವಾಗಿ ಇಂದಿನ ವಾರ್ಷಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ HR ಈಶ್ವರ್ ಸರ್ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಉಪಸ್ಥಿತರಿರ್ತಕ್ಕಂಥ ಅನಿಲ್ ದಾಸ್ ಸರ್ ಅವರಿಗೂ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಶಾಲೆ ಮೇಲೆ ತುಂಬ ಅಭಿಮಾನ, ಭಾಳ ದೂರದಿಂದ ಒಂದೇ ಉಸಿರಲ್ಲಿ ಓಡಿಕೊಂಡು ಬಂದಿದ್ದಾರೆ ಶೈಲೇಶ್ ಬೆಳ್ಳಾರೆ ಇವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಅರುಣಾಕ್ಷ ಮೇಡಮ್ ಅವರಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನಾನು ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮ ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ರವೀಂದ್ರ ಕಾಯ್ಕಿಣಿ. ಅವರು ಕಾರ್ಯನಿಮಿತ್ತ ಇವತ್ತು ಬರಲಿಕ್ಕಾಗಲಿಲ್ಲ. ಅವರಿಗೂ ಸಹ ನಾನು ಶಾಲಾ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಾರಸ್ವತ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿಯಾಗಿರ್ತಕ್ಕಂಥ ಮಹೇಶ್ ಎಲ್ ಬಂಡಲ್ ಸರ್ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲ ಚಟುವಟಿಕೆಗಳನ್ನು ಭಾಳ ಹತ್ತಿರದಿಂದ ಗಮನಿಸಿ ಸಹಕಾರ ನೀಡ್ತಾ ಇರ್ತಕ್ಕಂಥವರು ನಮ್ಮ ಸಾರಸ್ವತ ವಿದ್ಯಾಸಂಸ್ಥೆಯ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರ್ ಆಗಿರ್ತಕ್ಕಂಥ ಕಾರ್ತಿಕ್ ನಾಯಕ್ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತಿಮವಾಗಿ ನಾನು ಹೆತ್ತವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಶಾಲೆ ಚೆನ್ನಾಗಿ ನಡಿಬೇಕು ಅಂತಕ್ಕಂದರೆ ಅದಕ್ಕೆ ಪ್ರೋತ್ಸಾಹ ಬೆನ್ನೆಲುಬಾಗಿರ್ತಕ್ಕಂಥವ್ರು ನಮಗೆ ನಮ್ಮೆಲ್ಲ ಭರವಸೆಗಳನ್ನು ನಮ್ಮ ಮೇಲೆ ಭರವಸೆಯನ್ನಿಟ್ಟು ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿ ನಮಗೆ ಸಹಕಾರ ನೀಡ್ತಾ ಇರ್ತಕ್ಕಂಥ ನೀವೆಲ್ಲ ನಮ್ಮ ವಿದ್ಯಾರ್ಥಿಗಳ ಹೆತ್ತವರು. ಈ ಸಾಲಿನ ವಿಶೇಷತೆ ಏನು ಅಂತ ಹೇಳಿದರೆ, ನಾವು ಮಕ್ಕಳಿಗೆ ನಾನೊಂದು ವಿನಂತಿ ಮಾಡಿದ್ದೆ ಪ್ರಥಮ ಸಭೆಯಲ್ಲಿ, ಪ್ರತಿ ಮಕ್ಕಳ ಬರ್ತ್ಡೇ ಇದ್ದರೆ ನೀವು ಚಾಕ್ಲೇಟ್ ಕೊಡಬೇಡಿ, ಪಾಯಸ ಮಾಡಿಸಿ ಅಂತ. ಅಮೌಂಟ್ ಸಹ ಫಿಕ್ಸ್ ಮಾಡಿದ್ದೆ. ನಾವು 500 ರೂಪಾಯಿ ಕೊಟ್ಟರೆ ಸಾಕು, ನಾವು ಶಾಲೆಯಲ್ಲಿ ಪಾಯಸ ಮಾಡಿ ಕೊಡ್ತೇವೆ ಅಂತ. ಇವತ್ತು ಪಾಯಸ ಎಲ್ಲಿಗಾಗಿದೆ ಅಂದರೆ, ಇವತ್ತು ಪಾಯಸ ತಿಂದು ಸಾಕಾಗಿದೆ ಮಕ್ಕಳಿಗೆ, ತಿಂದು ಸಾಕಾಗಿದೆ. ಇವತ್ತು ಬೇಡ ಪಾಯಸ ಅಷ್ಟು ಮಟ್ಟಿಗೆ ಅಂಥ ಸಹಕಾರವನ್ನು ಎಲ್ಲ ಮಕ್ಕಳು ಕೊಟ್ಟರು ನಮಗೆ. ತುಂಬ ಅನೇಕ ವಾರದಲ್ಲಿ 1-2 ಪಾಯಸ ಯಾವಾಗಲೂ ಇರ್ತಾಯಿತ್ತು ನಮಗೆ. ವಿಶೇಷವಾಗಿ ಅದೊಂದು ಒಳ್ಳೆಯ ಕಾರ್ಯಕ್ರಮ. ಅದನ್ನು ನಾವು ಪ್ರಾಮಾಣಿಕವಾಗಿ 500 ರೂಪಾಯಲ್ಲಿ ಮಾಡಿದ್ದೇವೆ. 500 ರೂಪಾಯಲ್ಲಿ ಸಹ ನನ್ನ ಬಗ್ಗೆ ಅಪವಾದನೆಗಳು ಬರ್ತದೆ. ಅವೆಲ್ಲವನ್ನು ಬದಿಗಿಟ್ಟು ನಿಮ್ಮ ಸಹಕಾರಕ್ಕೆ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ವರ್ಷ ನಾವು ಒಂದು ಮಕ್ಕಳನ್ನು ಇನ್ನಷ್ಟು ಚೆಂದ ಮಾಡಬೇಕು ಅಂತ ಹೇಳಿಕೊಂಡು ಉಚಿತ ಯೂನಿಫಾರ್ಮನ್ನು ಕೊಡ್ತಾಯಿದ್ವಿ. ಆದರೆ ಮಕ್ಕಳು ಆ ಶರ್ಟ್ ಒಂದು ಟ್ರ್ಯಾಕ್ ಪ್ಯಾಂಟ್ ಹಾಕಿದಾಗ ಆ ಮಕ್ಕಳ ಲುಕ್ಕು ಬೇರೆ ಆಗ್ತದೆ. ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗಿಂತ ಯಾವುದೇ ರೀತಿ ಕಡಿಮೆ ಇರಬಾರ್ದಂತ ನಾನು ವಿನಂತಿಸಿಕೊಂಡಾಗ ಪೋಷಕರೇ ಮುತುವರ್ಜಿಯಿಂದ ಅದನ್ನು ನಮಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವಂತೆ ಮಾಡಿಕೊಟ್ರು. ಅದಕ್ಕಾಗಿ ಸಹ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಮತ್ತು ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಎಲ್ರಿಗೂ. ವರದಿಯನ್ನು ಸಂಕ್ಷಿಪ್ತವಾಗಿ ಮಂಡಿಸಿದ ಮುಖ್ಯೋಪಾಧ್ಯಾಯರಿಗೆ ವಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಹಾಗೂ ಕ್ರೀಡಾ ಬಹುಮಾನ ವಿತರಣೆ. ಶಾಲಾ ಸಂಪ್ರದಾಯದಂತೆ ವರ್ಷಂಪ್ರತಿ ನಡೆಯುವ ವಿಶಿಷ್ಟ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ. ನಮ್ಮ ವಿಶಿಷ್ಟ ಪ್ರತಿಭೆಯಿಂದ ಶಾಲೆಗೆ, ಸಂಸ್ಥೆಗೆ ಹೆಸರು ತಂದುಕೊಟ್ಟ ಪ್ರತಿಭಾವಂತ ಮಕ್ಕಳಿಗೆ ನಗದು ಪುರಸ್ಕಾರ ನೀಡಿ ಗೌರವಿಸುವ ಸಮಯ. ವಿಜ್ಞಾನ ಶಿಕ್ಷಕರಾದ ಶ್ರೀ ಪ್ರದೀಪ್ ಕುಮಾರ್ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತೇನೆ. ಶೈಕ್ಷಣಿಕ ಸಾಲಿನಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರವನ್ನು ನಗದು ಪುರಸ್ಕಾರದ ರೀತಿಯಲ್ಲಿ ನಾವು ನೀಡಲಿದ್ದೇವೆ. ಈ ಬಹುಮಾನವನ್ನು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ಈಶ್ವರ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ಇವರು ವಿತರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಬೆಸ್ಟ್ NCC ಕ್ಯಾಡೆಟ್ ಆಫ್ ದ ಇಯರ್ ಗೋಸ್ ಟು ಶಾನ್ವಿ ಶೆಟ್ಟಿ ಆಫ್ 10th ಕ್ಲಾಸ್. ಈಗ ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ 8ನೇ ತರಗತಿಯಿಂದ ಲಕ್ಷ್ಮಿ, ಅನಾಸ್, ನಿದೀಕ್ಷಾ,
ಮಕ್ಕಳು ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು. ನಿದೀಕ್ಷಾ, ಲಕ್ಷ್ಮಿ, 8ನೇ ತರಗತಿಯ ನಿದೀಕ್ಷಾ, ಸುಪ್ರಿಯ ಆಚಾರ್ಯ, ಪ್ರಿಯಾ. 9ನೇ ತರಗತಿಯಿಂದ ಕವನ, ಸಾತ್ವಿಕ್. 9ನೇ ತರಗತಿಯಿಂದ ಸಾತ್ವಿಕ್, ಭೂಮಿಕಾ, ಶಾನಿಕಾ, ಭೂಮಿಕಾ, ಶಾನಿಕಾ, ಗ್ರೀಷ್ಮ. 10ನೇ ತರಗತಿಯಿಂದ ಕೆ ಲಕ್ಷ್ಮಿ, ಗೌತಮ್ ಪೂಜಾರಿ, ಜೀವನ್ ಶೆಟ್ಟಿಗಾರ್, ಸುಪ್ರಿಯಾ ಆಚಾರ್ಯ. ನಿದೀಕ್ಷಾ, ಲಕ್ಷ್ಮಿ, ಹತ್ತನೇ ತರಗತಿಯಿಂದ ಜೀವನ್ ಶೆಟ್ಟಿಗಾರ್, ಧನ್ಯಶ್ರೀ, ಅಭಿಷೇಕ್. ಬಹುಮಾನ ಇರುವ ವಿದ್ಯಾರ್ಥಿಗಳೆಲ್ಲ ಆದಷ್ಟು ಬೇಗನೆ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು. ಅಭಿಷೇಕ್, ಸ್ಪೆಷಲ್ ಕ್ಯಾಶ್ ಪ್ರೈಸ್ ಫಾರ್ ಸ್ಟೂಡೆಂಟ್ SS ಸ್ಟೂಡೆಂಟ್ಸ್. ವಿಕಾಸ್ 609 ಅಂಕವನ್ನು ಪಡ್ಕೊಂಡಿದ್ದಾನೆ. ವಿಕಾಸ್. ವಂದಿತಾ 579 ಅಂಕವನ್ನು ಪಡ್ಕೊಂಡಿದ್ದಾಳೆ. ದಿಶಾ 568. ಸಾಮಿತ್ಯ, ಅಕ್ಷಿತಾ. ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನವನ್ನು ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಲಯನ್ ಅನಿಲ್ ದಾಸ್ ಸರ್ ಅವರು ವಿತರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಕಾಲರ್ಶಿಪ್ ಬೈ ಚಿಲ್ಡ್ರನ್ಸ್ ಆಫ್ ಲೇಟ್ ಶ್ರೀ ಕಲ್ಮಾಡಿ ರಾಮರಾವ್ ಗೋಸ್ ಟು ವಿಕಾಸ್. ಪಡುಕೋಣೆ ಶಾಂತರಾಮ್ ಮೆಮೋರಿಯಲ್ ಕ್ಯಾಶ್ ಪ್ರೈಸ್ ಗೋಸ್ ಟು ವಿಕಾಸ್ ಒನ್ಸ್ ಅಗೇನ್ ಮತ್ತು ವಂದಿತಾ. ಕ್ಯಾಶ್ ಪ್ರೈಸ್ ಬೈ ಶರತ್ ಭಂಡಾರಿ ಒನ್ಸ್ ಅಗೇನ್ ಗೋಸ್ ಟು ವಿಕಾಸ್ ಆ್ಯಂಡ್ ವಂದಿತಾ. ಶ್ರೀಮತಿ ಯಶೋಧ ಗೊಲ್ಲರಕೇರಿ and late Dinesh Gollerekar cash prize goes to Vikas. Scholarship by Shri Vasant Shetty Nadar and Shri Balakrishna Shetty Nadar goes to once again Vikas. PUC in the Prarthana. Thank you sir. ಮುಂದಿನ ಬಹುಮಾನವನ್ನು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶೈಲೇಶ್ ಬೆಳ್ಳಾರೆ ಸರ್, ಉಪಪ್ರಧಾನ ವ್ಯವಸ್ಥಾಪಕರು, ಚಿತ್ರಾಪುರ ಮಠ ಶಿರಾಲಿ ಇವರು ವಿತರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಪೆಷಲ್ ಕ್ಯಾಶ್ ಪ್ರೈಸ್ ಬೈ ಅವರ್ ಸ್ಟಾಫ್ ಮೆಂಬರ್ಸ್ ಫಾರ್ SLC ಸ್ಟೂಡೆಂಟ್ಸ್. ಹೈಯೆಸ್ಟ್ ಮಾರ್ಕ್ಸ್ ಇನ್ ಮ್ಯಾಥ್ಸ್ ಬೈ ಪ್ರಾರ್ಥನಾ.
highest marks in maths by Sri Gurumurthy P and Sri Srinivas Shanai goes to ವಿಕಾಸ್ 93 ಅಂಕವನ್ನು ಪಡ್ಕೊಂಡಿದ್ದಾರೆ. ವಂದಿತಾ 85 ಅಂಕ, ಅಂಜಲಿ 85 ಅಂಕ. ಅಂಜಲಿ highest marks in science by Sri Pradeep Kumar B and Sri Ganesh K. ವಿಕಾಸ ಗಣಿತದಲ್ಲಿ 96 ಅಂಕವನ್ನು ಪಡೆದುಕೊಂಡಿದ್ದಾನೆ. ಅಕ್ಷಿತಾ 92 ಅಂಕ, ಚೈತ್ರ 89 ಅಂಕ, ದಿಶಾ 89 ಅಂಕ. ಅಕ್ಷಿತಾ ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನವನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾದಂಥ ಶ್ರೀ ಚಂದ್ರಶೇಖರ್ ಸರ್ ಅವರು ವಿತರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹೈಯೆಸ್ಟ್ ಮಾರ್ಕ್ಸ್ ಇನ್ ಸೋಷಿಯಲ್ ಸೈನ್ಸ್ ಬೈ ಶ್ರೀಮತಿ ಗಾಯತ್ರಿ ಅದ್ಯಪಾಡಿ ಆ್ಯಂಡ್ ಶ್ರೀಮತಿ ಪೂರ್ಣಿಮಾ ಕೆ. ವಂದಿತಾ 99 ಅಂಕವನ್ನು ಪಡೆದುಕೊಂಡಿದ್ದಾಳೆ. ವಿಕಾಸ್ 97, ತೀರ್ಥ, ಸಾಮಿತ್ಯ ಮತ್ತು ಅಕ್ಷಿತಾ. ಅಕ್ಷಿತಾ highest marks in Kannada by ಶ್ರೀಮತಿ ಗಾಯತ್ರಿ ಅದ್ಯಪಾಡಿ and ಶ್ರೀ ಗೋಪಾಲ್ ಕೃಷ್ಣ ಕೆ. ದಿಶಾ 123 ಅಂಕವನ್ನು ಪಡ್ಕೊಂಡಿದ್ದಾಳೆ. ವಿಕಾಸ್ ಕೂಡ 123 ಅಂಕವನ್ನು ಪಡ್ಕೊಂಡಿದ್ದಾನೆ. ತೀರ್ಥ ಕೆ, ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನವನ್ನು ನಮ್ಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಹರೀಶ್ ಸರ್ ಅವರು ವಿತರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹೈಯೆಸ್ಟ್ ಮಾರ್ಕ್ಸ್ ಇನ್ ಇಂಗ್ಲಿಷ್ ಬೈ ಶ್ರೀಮತಿ ಪೂರ್ಣಿಮಾ ಕೆ ಆ್ಯಂಡ್ ಶ್ರೀ ಗೋಪಾಲ್ ಕೃಷ್ಣ ಕೆ. ವಿಕಾಸ್ 100 ಅಂಕವನ್ನು ಪಡ್ಕೊಂಡಿದ್ದಾನೆ. ಇಂಗ್ಲೀಷ್ನಲ್ಲಿ 100ರಲ್ಲಿ 100 ಅಂಕವನ್ನು ಪಡ್ಕೊಂಡಿದ್ದಾನೆ. ವಂದಿತಾ 96, ಸಾಮಿತ್ಯ 97, ಸಾತ್ವಿಕ 96. ಮಕ್ಕಳು ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು. ಸಾತ್ವಿಕ ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನವನ್ನು ಹರಿಣಾಕ್ಷಿ ಮೇಡಮ್ ಅವರು ವಿತರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹೈಯೆಸ್ಟ್ ಮಾರ್ಕ್ಸ್ ಇನ್ ಹಿಂದಿ ಬೈ ಶ್ರೀಮತಿ ವೀಣಾ ಕುಮಾರಿ ಕೆ. 3 ಮಕ್ಕಳು 100ರಲ್ಲಿ 100 ಅಂಕವನ್ನು ಪಡ್ಕೊಂಡಿದ್ದಾರೆ. ದಿಶಾ, ವಂದಿತಾ ಮತ್ತು ವಿಕಾಸ್. ದಿಶಾ, ವಂದಿತಾ, ವಿಕಾಸ್ ಇವರು 3 ಕೂಡ 100ರಲ್ಲಿ 100 ಅಂಕವನ್ನು ಪಡ್ಕೊಂಡಿದ್ದಾರೆ. ರತನ್ 99 ಅಂಕ, ಸಾತ್ವಿಕ 99 ಅಂಕ ಮತ್ತು ಅಂಜಲಿ 98 ಅಂಕ.
ರತನ್, ಸಾತ್ವಿಕ ಮತ್ತು ಅಂಜಲಿ. ಅಂಜಲಿ, ಥ್ಯಾಂಕ್ ಯು ಮೇಡಮ್. ಬಹುಮಾನವನ್ನು ವಿತರಿಸಿದ ಅತಿಥಿಗಳಿಗೆ ಧನ್ಯವಾದಗಳು. ಅದೇ ರೀತಿ ಬಹುಮಾನವನ್ನು ಪಡೆದುಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ವಂದನೆಗಳು ಸರ್. ಇನ್ನು ಮುಂದಿನ ಬಹುಮಾನ ಸಾಂಸ್ಕೃತಿಕ ಬಹುಮಾನ ವಿತರಣೆ ಶಿಕ್ಷಕರಾದ ಶ್ರೀ ಗೋಪಾಲಕೃಷ್ಣ ಸರ್ ಅವರು ನಡೆಸಬೇಕಾಗಿ ವಿನಂತಿಸಿಕೊಳ್ತಾರೆ. ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿತರಣೆ. ಈ ಬಹುಮಾನಗಳನ್ನು ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ HR ಈಶ್ವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ, ಇವರು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಸಾಂಸ್ಕೃತಿಕ ಸ್ಪರ್ಧೆಗಳ ವಿಜೇತರಾದಂಥ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ಕರೆದಾಗ ವೇಗವಾಗಿ ಬಂದು ಈ ಬಹುಮಾನಗಳನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ಇಂಗ್ಲಿಷ್ ಭಾಷಣ ಪ್ರಥಮ ಸ್ಥಾನ ಜಾನ್ವಿ, 8th ಸ್ಟ್ಯಾಂಡರ್ಡ್. ಜಾನ್ವಿ 8th ಸ್ಟ್ಯಾಂಡರ್ಡ್. ಸೆಕೆಂಡ್ ಪ್ಲೇಸ್ goes to ನಿಶಾ ಆಫ್ 8th ಸ್ಟ್ಯಾಂಡರ್ಡ್. ಕನ್ನಡ ಭಾಷಣ ಸ್ಪರ್ಧೆ ಪ್ರಥಮ ಸ್ಥಾನ 8ನೇ ತರಗತಿಯಿಂದ ಲಕ್ಷ್ಮಿ. ದ್ವಿತೀಯ ಸ್ಥಾನ ಹರ್ಷಿತ್, 8ನೇ ತರಗತಿ ಹರ್ಷಿತ್. ಬೇಗ ಬರಬೇಕು ಮಕ್ಕಳು. 9ನೇ ತರಗತಿಯಿಂದ ಪ್ರಥಮ ಸ್ಥಾನ ಶಮಿಕಾ. ದ್ವಿತೀಯ ಸ್ಥಾನದಲ್ಲಿ ಕೃತಿಕಾ H. ಸೆಕೆಂಡ್ ಪ್ಲೇಸ್. 10ನೇ ತರಗತಿಯಿಂದ ಪ್ರಥಮ ಸ್ಥಾನ ಶಾನ್ವಿ ಶೆಟ್ಟಿ. ದ್ವಿತೀಯ ಸ್ಥಾನದಲ್ಲಿ ಅಭಿಷೇಕ್. ಭಗವದ್ಗೀತೆ ಪಠನ ಪ್ರಥಮ ಸ್ಥಾನ ನಾಗರತ್ನ, 8ನೇ ತರಗತಿ. ದ್ವಿತೀಯ ಸ್ಥಾನದಲ್ಲಿ ತನುಶ್ರೀ, 9ನೇ ತರಗತಿ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ಇಂದಿನ ಸಮಾರಂಭದ ಇನ್ನೋರ್ವ ಅತಿಥಿ ಲಯನ್ ಅನಿಲ್ ದಾಸ್, ವ್ಯವಸ್ಥಾಪಕ ನಿರ್ದೇಶಕರು, ದಾಸ್ ಪ್ರಮೋಷನ್ಸ್, ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕೈ ಬರಹ ಸ್ಪರ್ಧೆ 8ನೇ ತರಗತಿಯಿಂದ ಪ್ರಥಮ ಸ್ಥಾನ ಸೃಷ್ಟಿ ಶೆಟ್ಟಿ. ದ್ವಿತೀಯ ಸ್ಥಾನದಲ್ಲಿ ಜಾನ್ವಿ. ಬೇಗ ಬೇಗ ಒಂದು ಬಹುಮಾನ ಪಡ್ಕೊಳ್ಳಿ. 9ನೇ ತರಗತಿಯಿಂದ ಪ್ರಥಮ ಕವನ. ದ್ವಿತೀಯ ಭೂಮಿಕಾ. ಹತ್ತನೇ ತರಗತಿಯಿಂದ ಪ್ರಥಮ ಯಜ್ಞ. ದ್ವಿತೀಯ ಸ್ಥಾನದಲ್ಲಿ ರಕ್ಷಿತಾ. ಇನ್ನು ನೃತ್ಯ ಸ್ಪರ್ಧೆ ವೈಯಕ್ತಿಕ ವಿಭಾಗದಲ್ಲಿ ಪ್ರಥಮ ಸ್ಥಾನ ರಶ್ಮಿ ಎಲ್, 10ನೇ ತರಗತಿ. ದ್ವಿತೀಯ ಸ್ಥಾನದಲ್ಲಿ ಲಕ್ಷ್ಮಿ ಕೆ, 10ನೇ ತರಗತಿ. ಇನ್ನು ಗ್ರೂಪ್ ಡ್ಯಾನ್ಸ್ ಬಾಯ್ಸ್, ಫಸ್ಟ್ ಪ್ಲೇಸ್ ಗೋಸ್ ಟು ಅಭಿಷೇಕ್ ಆ್ಯಂಡ್ ಪಾರ್ಟಿ, 10th ಸ್ಟ್ಯಾಂಡರ್ಡ್. ಸೆಕೆಂಡ್ ಪ್ಲೇಸ್ ಗೋಸ್ ಟು ಗೌತಮ್ ಆ್ಯಂಡ್ ಪಾರ್ಟಿ, 10th ಸ್ಟ್ಯಾಂಡರ್ಡ್. ಫಸ್ಟ್ ಪ್ಲೇಸ್ ಅಭಿಷೇಕ್ ಆ್ಯಂಡ್ ಪಾರ್ಟಿ. ಸೆಕೆಂಡ್ ಪ್ಲೇಸ್ ಗೌತಮ್ ಆ್ಯಂಡ್ ಪಾರ್ಟಿ. ಯಾರಾದರೂ ಅದರ ಸದಸ್ಯರು ಬಂದು ಪಡ್ಕೊಳ್ಬೋದು. ಗ್ರೂಪ್ ಡ್ಯಾನ್ಸ್ ಗರ್ಲ್ಸ್, ಫಸ್ಟ್ ಪ್ಲೇಸ್ ಗೋಸ್ ಟು ಕೃತಿಕಾ ಎಚ್ ಆ್ಯಂಡ್ ಪಾರ್ಟಿ, 9th ಸ್ಟ್ಯಾಂಡರ್ಡ್. ಇದರೆಲ್ಲ ಬನ್ನಿ, ಇಲ್ಲದ್ರೆ ಅವರ ಲೀಡರ್ ಬಂದು ಸಾಕು. ಸೆಕೆಂಡ್ ಪ್ಲೇಸ್ ಗೋಸ್ ಟು ಲಕ್ಷ್ಮಿ ಆ್ಯಂಡ್ ಪಾರ್ಟಿ, 8th ಸ್ಟ್ಯಾಂಡರ್ಡ್.
ಥ್ಯಾಂಕ್ ಯು ಸರ್. ಕೊಡಿ ಕೊಡಿ. ಲಕ್ಷ್ಮಿ ಅನ್ಪಾಡಿ. ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನಗಳನ್ನು ಸಮಾರಂಭದ ಇನ್ನೋರ್ವ ಅತಿಥಿ ಶ್ರೀ ಶೈಲೇಶ್ ಬೆಳ್ಳಾರೆ ಇವರು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪೆನ್ಸಿಲ್ ಶೇಡಿಂಗ್ 8ನೇ ತರಗತಿಯಿಂದ ಪ್ರಥಮ ಅನಸ್, ದ್ವಿತೀಯ ಶವನ್. ಬೇಗ ಬನ್ನಿ, ಬೇಗ ಶವನ್, ಬೇಗ ಬನ್ನಿ. 9ನೇ ತರಗತಿಯಿಂದ ಪ್ರಥಮ ಕವನ, ದ್ವಿತೀಯ ಸಾತ್ವಿಕ್. ಕವನ, ದ್ವಿತೀಯ ಸಾತ್ವಿಕ್. ಹತ್ತನೇ ತರಗತಿಯಿಂದ ಪ್ರಥಮ ಯಜ್ಞ, ದ್ವಿತೀಯ ಧನ್ಯಶ್ರೀ. ಛದ್ಮವೇಷ ಸ್ಪರ್ಧೆ 8ನೇ ತರಗತಿಯಿಂದ ಪ್ರಥಮ ಸುಪ್ರಿಯಾ. ದ್ವಿತೀಯ ಮನುಮಿತ್. ದ್ವಿತೀಯ ಬಹುಮಾನ ಇಬ್ಬರಿಗೆ ಹಂಚಿ ಹೋಗಿದೆ, ಮನುಮಿತ್ ಹಾಗೂ ನಿಶಾ. ಮನುಮಿತ್ ಹಾಗೂ ನಿಶಾ. ಮನುಮಿತ್ ನಿಶಾ ಇಬ್ಬರು ಹಂಚಿಕೊಂಡಿದ್ದಾರೆ, ಮನುಮಿತ್ ಮತ್ತು ನಿಶಾ. 9ನೇ ತರಗತಿಯಿಂದ ತನುಶ್ರೀ ಪ್ರಥಮ. ಅತುಲ್ ಬೇಗ ಬಾ, ಬೇಗ. ಹತ್ತನೇ ತರಗತಿಯಿಂದ ಪ್ರಥಮ ರಶ್ಮಿಯಲ್. ದ್ವಿತೀಯ ಇಬ್ಬರಿಗೆ ಹಂಚಿ ಹೋಗಿದೆ, ಭುವನ್ ಹಾಗೂ ಲಕ್ಷ್ಮಿ ಕೆ. ಭುವನ್, ಬೇಗ ಬಾ, ಬೇಗ. ಹಾಗೂ ಲಕ್ಷ್ಮಿ ಕೆ. ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನವನ್ನು ಸಮಾರಂಭದ ಇನ್ನೋರ್ವ ಅತಿಥಿ ಶಿಕ್ಷಕಿ ಶ್ರೀಮತಿ ಹರಿಣಾಕ್ಷಿ ಕೊಲ್ಯ ಅವರು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗೂಡುದೀಪ ಸ್ಪರ್ಧೆ 8ನೇ ತರಗತಿಯಿಂದ ಪ್ರಥಮ ನಿಹಾಲ್. ದ್ವಿತೀಯ ಧನ್ವಿತ್ ಕೆ. ಬೇಗ ಬನ್ನಿ, ಬೇಗ. ಒಂಬತ್ತನೇ ತರಗತಿ ಪ್ರಥಮ ಪೃಥ್ವೇಶ್, ದ್ವಿತೀಯ ಇಬ್ಬರಿಗೆ ಹಂಚಿ ಹೋಗಿದೆ, ಕೃತಿಕಾ ಎಚ್ ಹಾಗೂ ಭೂಮಿಕಾ. ಪ್ರಥಮ ಪೃಥ್ವೇಶ್, ದ್ವಿತೀಯ ಕೃತಿಕಾ ಎಚ್ ಹಾಗೂ ಭೂಮಿಕಾ. ಧನ್ಯವಾದಗಳು ಮ್ಯಾಮ್. ಮುಂದಿನ ಬಹುಮಾನವನ್ನು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಅವರು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. 10ನೇ ತರಗತಿಯಿಂದ ಪ್ರಥಮ ಭುವನ್. ದ್ವಿತೀಯ ರಶ್ಮಿಯಲ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ನಮ್ಮ ಶಾಲಾ PTA ಪ್ರೆಸಿಡೆಂಟ್ ಶ್ರೀ ಹರೀಶ್ ದೇವಿಪುರ ಅವರು ವಿತರಿಸಬೇಕಾಗಿ ವಿನಂತಿಸ್ತಿದ್ದೇನೆ. ವೃತ್ತಿ ಶಿಕ್ಷಣದಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳು ಇವರಿಗೆ ಆಡಳಿತ ಮಂಡಳಿಯಿಂದ ನೇಮಿಸಲ್ಪಟ್ಟ ಸಂಸ್ಥೆಯ ಕ್ಲರ್ಕ್ ಶ್ರೀಮತಿ ಜಯಂತಿ ಅವರು ನೀಡುವಂತಹ ನಗದು ಬಹುಮಾನ. ಉಪ್ಪು ಶಿಲ್ಪ ಕಲೆಗೆ ಸೀತಾದೇವಿ 10th ಸ್ಟ್ಯಾಂಡರ್ಡ್.
ಸೀತಾದೇವಿ 10th ಸ್ಟ್ಯಾಂಡರ್ಡ್. ಮತ್ತೆ ಕೊಟ್ಟರೆ ಲಕ್ಷ್ಮಿ ಕೆ, ರಟ್ಟಿನಳ್ಳಿ ಹೊಲಿಗೆ ಲಕ್ಷ್ಮಿ ಕೆ. ಧನ್ಯವಾದಗಳು ಸರ್. ಈಗ ಚಾಂಪಿಯನ್ಶಿಪ್ ಬಹುಮಾನ. ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ಹೌಸ್ಗಳಿಗೆ ಬಹುಮಾನ ನೀಡಬೇಕಾಗಿ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು BO ಸರ್ ಹಾಗೂ ಲಯನ್ ಅನಿಲ್ ದಾಸ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ದ್ವಿತೀಯ ಸ್ಥಾನದಲ್ಲಿ ಸುಭಾಷ್ ಹೌಸ್, BO ಸರ್ ಅವರು ಇದನ್ನು ವಿತರಿಸಬೇಕು. ಸುಭಾಷ್ ಹೌಸ್ ತಂಡದ ನಾಯಕಿ ಬಂದು ಚಾಂಪಿಯನ್ ಆಗಿ ಹೊರಬಂದಂತಹ ತಂಡ ಸುಭಾಷ್ ಹೌಸ್ನ ನಾಯಕಿಯರು ಬಂದು ಈ ಬಹುಮಾನವನ್ನು ಪಡ್ಕೊಳ್ಬೇಕು. ಥ್ಯಾಂಕ್ ಯು ಸರ್. ಇನ್ನು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಚಾಂಪಿಯನ್ ಆಗಿ ಮುಡಿ ಬಂದಂತಹ ಪ್ರಥಮ ಸ್ಥಾನವನ್ನು ಪಡೆದಂತಹ ತಂಡ ಶಿವಾಜಿ ಹೌಸ್. ತಂಡದ ನಾಯಕ ಮತ್ತು ನಾಯಕಿಯರು ಬಂದು ಇಂದಿನ ಸಮಾರಂಭದ ಅತಿಥಿಯಾದಂತಹ ಶ್ರೀ ಅನಿಲ್ ದಾಸ್ ಅವರಿಂದ ಈ ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಚಾಂಪಿಯನ್ಶಿಪ್. ಥ್ಯಾಂಕ್ ಯು ಸರ್. ಬಹುಮಾನವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೂ ಹಾಗೂ ಬಹುಮಾನವನ್ನು ವಿತರಿಸಿದಂತಹ ಗಣ್ಯ ಅತಿಥಿಗಳಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ನೀವೆಲ್ಲ ಕಾಯ್ತಾ ಇರೋದ್ರಿಂದ ಕೆಲವೇ ನಿಮಿಷಗಳಲ್ಲಿ ನಾವು ಸಭಾ ಕಾರ್ಯಕ್ರಮ ಮುಗಿಸಲಿದ್ದೇವೆ. ಈಗ ಕ್ರೀಡಾ ಬಹುಮಾನಗಳು, ಇವುಗಳ ಪಟ್ಟಿಯನ್ನು ಓದ್ತಾ ಇದ್ದಾರೆ ಈಗ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ಗಣೇಶ್ ಸರ್ ಇವರು. ಎಲ್ಲರಿಗೂ ನಮಸ್ಕಾರ. ಶಾಲಾ ವಾರ್ಷಿಕೋತ್ಸವದ ಪ್ರಯೋಗವಾಗಿ ನಡೆದಂಥ ವಾರ್ಷಿಕ ಪಂದ್ಯಾಟಗಳ ಬಹುಮಾನವನ್ನು ಕೊಡಲಿಕ್ಕಿದ್ದೇವೆ. ಹುಡುಗಿಯರ ವಿಭಾಗದಲ್ಲಿ ಕಬಡ್ಡಿಯಲ್ಲಿ ಫಸ್ಟ್ ಪ್ರೈಸ್ ಶಿವಾಜಿ ಹೌಸ್. ಕ್ಯಾಪ್ಟನ್ ಅವರು ಬೇಗ ಬರಬೇಕು. ಹುಡುಗಿಯರ ವಿಭಾಗದಲ್ಲಿ ಇದಕ್ಕೆ ಲಯನ್ ಅನಿಲ್ ದಾಸ್ ಸರ್ ಅವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತೇನೆ ಸರ್. ದ್ವಿತೀಯ ಸ್ಥಾನ ಠಾಗೂರ್ ಹೌಸ್. ಕ್ಯಾಪ್ಟನ್ ಬನ್ನಿ ಯಾರು. ಖೋಖೋದಲ್ಲಿ ಫಸ್ಟ್ ಪ್ರೈಸ್ ಸುಭಾಷ್ ಹೌಸ್, ಸೆಕೆಂಡ್ ಪ್ರೈಸ್ ಠಾಗೂರ್ ಹೌಸ್. ಹಗ್ಗ ಜಗ್ಗಾಟದಲ್ಲಿ ಹುಡುಗಿಯರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಠಾಗೂರ್ ಹೌಸ್, ಸೆಕೆಂಡ್ ಪ್ರೈಸ್ ಪ್ರತಾಪ್ ಹೌಸ್. ಠಾಗೂರ್ ಹೌಸ್, ಸೆಕೆಂಡ್ ಪ್ರೈಸ್ ಪ್ರತಾಪ್ ಹೌಸ್. ಪ್ರತಾಪ್ ಹೌಸ್. ಥ್ಯಾಂಕ್ ಯು ಸರ್. ಹುಡುಗರ ವಿಭಾಗದಲ್ಲಿ ಮುಂದಿನ ಬಹುಮಾನವನ್ನು ಶೈಲೇಶ್ ಸರ್ ಅವರು ನೀಡಬೇಕಾಗಿ ಕೇಳಿಕೊಳ್ತೇನೆ ಸರ್. ಹುಡುಗರ ವಿಭಾಗದಲ್ಲಿ ಕಬಡ್ಡಿಯಲ್ಲಿ ಫಸ್ಟ್ ಪ್ರೈಸ್ ಪ್ರತಾಪ್ ಹೌಸ್, ಸೆಕೆಂಡ್ ಪ್ರೈಸ್ ಶಿವಾಜಿ ಹೌಸ್. ಖೋಖೋದಲ್ಲಿ ಫಸ್ಟ್ ಪ್ರೈಸ್ ಠಾಗೂರ್ ಹೌಸ್, ಸೆಕೆಂಡ್ ಪ್ರೈಸ್ ಶಿವಾಜಿ ಹೌಸ್. ಹಗ್ಗ ಜಗ್ಗಾಟದಲ್ಲಿ ಫಸ್ಟ್ ಪ್ರೈಸ್ ಶಿವಾಜಿ ಹೌಸ್, ಸೆಕೆಂಡ್ ಪ್ರೈಸ್ ಠಾಗೂರ್ ಹೌಸ್.
ಕ್ಯಾಪ್ಟನ್ ಅವರು ಬೇಗ ಬರಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನವನ್ನು ನಮ್ಮ ಬಿ ಒ ಸರ್ ಈಶ್ವರ್ ಸರ್ ನೀಡಬೇಕಾಗಿ ಕೇಳ್ಕೊಳ್ತೇನೆ ಸರ್. ವೈಯಕ್ತಿಕ ಚಾಂಪಿಯನ್ಶಿಪ್ ಜೂನಿಯರ್ ವಿಭಾಗದಲ್ಲಿ ಮನೀಶ್ 400 ಮೀಟರ್ ಪ್ರಥಮ ಸ್ಥಾನ, 100 ಮೀಟರ್ ದ್ವಿತೀಯ ಸ್ಥಾನ, 200 ಮೀಟರ್ ದ್ವಿತೀಯ ಸ್ಥಾನ, 600 ಮೀಟರ್ ದ್ವಿತೀಯ ಸ್ಥಾನ. 14ರ ವಯೋಮಾನದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂಥ ಕ್ರೀಡಾಪಟು ಮನೀಶ್, 8ನೇ ತರಗತಿ. ಹುಡುಗಿಯರ ವಿಭಾಗದಲ್ಲಿ ಧೃತಿಶಾ 600 ಮೀಟರ್ ಪ್ರಥಮ ಸ್ಥಾನ, 400 ಮೀಟರ್ ಪ್ರಥಮ ಸ್ಥಾನ, 100 ಮೀಟರ್ ಪ್ರಥಮ ಸ್ಥಾನ, ಲಾಂಗ್ ಜಂಪ್ ದ್ವಿತೀಯ ಸ್ಥಾನ, ತ್ರಿಬಲ್ ಜಂಪ್ ತೃತೀಯ ಸ್ಥಾನ. 17 ವಿಭಾಗದಲ್ಲಿ ತನ್ವಿ 100 ಮೀಟರ್ ಪ್ರಥಮ ಸ್ಥಾನ, 200 ಮೀಟರ್ ಪ್ರಥಮ ಸ್ಥಾನ, 800 ಮೀಟರ್ ಪ್ರಥಮ ಸ್ಥಾನ, ಲಾಂಗ್ ಜಂಪ್ ಪ್ರಥಮ ಸ್ಥಾನ, 3000 ಮೀಟರ್ ಓಟ ಪ್ರಥಮ ಸ್ಥಾನ. ಹುಡುಗರ ವಿಭಾಗದಲ್ಲಿ ಪವನ್ ಕುಮಾರ್ 800 ಮೀಟರ್ ಪ್ರಥಮ ಸ್ಥಾನ, 400 ಮೀಟರ್ ಪ್ರಥಮ ಸ್ಥಾನ, 200 ಮೀಟರ್ ಪ್ರಥಮ ಸ್ಥಾನ, ಶಾರ್ಟ್ ಪುಟ್ ಪ್ರಥಮ ಸ್ಥಾನ, ಲಾಂಗ್ ಜಂಪ್ ಪ್ರಥಮ ಸ್ಥಾನ. ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನವನ್ನು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಇದು ಟೀಮ್ ಚಾಂಪಿಯನ್ಶಿಪ್ 75 ಅಂಕದೊಟ್ಟಿಗೆ ಪ್ರತಾಪ್ ಹೌಸ್ 4ನೇ ಸ್ಥಾನದಲ್ಲಿದೆ. 161 ಅಂಕದೊಟ್ಟಿಗೆ ಶಿವಾಜಿ ತೃತೀಯ ಸ್ಥಾನದಲ್ಲಿದೆ. 187 ಅಂಕದೊಟ್ಟಿಗೆ ಸುಭಾಷ್ ಹೌಸ್ ದ್ವಿತೀಯ ಸ್ಥಾನದಲ್ಲಿದೆ. ಸುಭಾಷ್ ಹೌಸಿನ ಎಲ್ಲ ತಂಡದ ನಾಯಕರು ಸದಸ್ಯರು ಬರಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲ ಮಕ್ಕಳು ಕ್ಯಾಪ್ಟನ್ ಆದರೂ ಬನ್ನಿ, ಆದಷ್ಟು ಬೇಗ ಬರಬೇಕು. ಬನ್ನಿ ಬೇಗ. ವೇದಿಕೆಯಲ್ಲಿ ಎಲ್ಲ ಗಣ್ಯರು ಬಹುಮಾನ ನೀಡಬೇಕಾಗಿ ಕೇಳ್ಕೊಳ್ತೀನಿ ಸರ್. ಕ್ರೀಡೆಯಲ್ಲಿ 2025-26ನೇ ಸಾಲಿನ ಚಾಂಪಿಯನ್ ಆಗಿ ಹೊರಹೊಮ್ಮಿದಂಥ ತಂಡ ಟಾಗೂರ್ ಹೌಸ್ 197 ಅಂಕದೊಟ್ಟಿಗೆ. ಕ್ಯಾಪ್ಟನ್ ಎಲ್ಲರೂ ಬರಬೇಕು. ಹುಡುಗಿಯರ ಟೀಮ್ ಇದ್ದು ಕ್ಯಾಪ್ಟನ್ ಇದ್ದಾರಾ? ಬನ್ನಿ. ಥ್ಯಾಂಕ್ ಯು ಸರ್. ಬಹುಮಾನವನ್ನು ನೀಡಿದಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಹಾಗೂ ಬಹುಮಾನವನ್ನು ವಿತರಿಸಿದಂಥ ಬಹುಮಾನವನ್ನು ಪಡೆದುಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ವಿವಿಧ ಕ್ರೀಡೆಗಳಲ್ಲಿ ಮಿಂಚಿ ನಮ್ಮ ಶಾಲೆಗೆ ಬಹುಮಾನಗಳನ್ನು ತಂದಂತಹ ನಮ್ಮ ಹೆಮ್ಮೆಯ ಕ್ರೀಡಾಪಟುಗಳಿಗೆ ಅಭಿನಂದನೆಗಳು ಹಾಗೂ ದೈಹಿಕ ಶಿಕ್ಷಕರಾದ ಶ್ರೀ ಗಣೇಶ್ ಎಲ್ ಇವರಿಗೂ ಸಹ ಅಭಿನಂದನೆಗಳು. ಇನ್ನು ಸನ್ಮಾನ ಕಾರ್ಯಕ್ರಮ. ನಮ್ಮ ಶಾಲೆಯ ಮೇಲೆ ವಿಶೇಷ ಪ್ರೀತಿ ಕಾಳಜಿ ಇಟ್ಟುಕೊಂಡಿರುವ 3 ಮಂದಿ ಮಹನೀಯರಿಗೆ ಒಂದು ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮೊದಲನೇದಾಗಿ ಶ್ರೀ ಈಶ್ವರ್ ಸರ್, BEO ದಕ್ಷಿಣ ವಲಯ, ಇವರನ್ನು ಸನ್ಮಾನಿಸಬೇಕಾಗಿ ಶ್ರೀ ಲಯನ್ ಅನಿಲ್ದ, ಶ್ರೀ ಶೈಲೇಶ್ ಬೆಳ್ಳಾರೆ ಸರ್ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀ ಈಶ್ವರ್ ಸರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ದಕ್ಷಿಣ ವಲಯ ಮಂಗಳೂರು. ಇವರು ಬಹಳ ವಿಶಿಷ್ಟ ವ್ಯಕ್ತಿತ್ವ ಹೊಂದಿರುವವರು. ಸದಾ ಕರ್ತವ್ಯ ಪ್ರಜ್ಞೆ ರೂಢಿಸಿಕೊಂಡಿರುವ ಇವರು ಶಿಕ್ಷಕ ಸ್ನೇಹಿ BEO ಎಂದು ಹೆಸರಾದವರು. ನಮಗೆ ತೊಂದರೆ ಆದರೂ ಪರವಾಗಿಲ್ಲ, ಶಿಕ್ಷಕರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಮನೋಭಾವ ಅವರದ್ದು. ಅವರ ಸರಳ ಸ್ವಭಾವ ಅನುಕರಣೀಯ. ಇವರನ್ನು ಸನ್ಮಾನಿಸಿ ಗೌರವಿಸಬೇಕಾಗಿ ಅತಿಥಿ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಅವರಿಗೆ ಎಲ್ಲ ರೀತಿಯ ಯಶಸ್ಸು, ಆಯುರಾರೋಗ್ಯ ಪ್ರಾಪ್ತವಾಗಲಿ ಎಂದು ಸಂಸ್ಥೆಯ ಪರವಾಗಿ ಶುಭವನ್ನು ಹಾರೈಸ್ತೇವೆ.
ಇನ್ನು ಶ್ರೀ ಲಯನ್ ಅನಿಲ್ ದಾಸ್ ಸರ್, ಇವರು ದಾಸ್ ಪ್ರಮೋಷನ್ಸ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರು, ಯಶಸ್ವಿ ಉದ್ಯಮಿ, ಕೊಡುಗೈ ದಾನಿ. ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ನಗದು ಧನ ಸಹಾಯ ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಶ್ರೀಯುತರಿಗೆ 2025-26ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2022ರಲ್ಲಿ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ಒಲಿದು ಬಂದಿದೆ. ಇವರು ಪ್ರಸ್ತುತ ಕೊರಗಜ್ಜ ಸೇವಾ ಸಮಿತಿ ಅಂಬಿಕಾ ರೋಡ್ ಇದರ ಅಧ್ಯಕ್ಷರಾಗಿದ್ದು, ನಮ್ಮ ಶಾಲಾ ಹಳೆಯ ವಿದ್ಯಾರ್ಥಿಯಾಗಿರುವುದು ನಮಗೆ ಹೆಮ್ಮೆಯ ಸಂಗತಿ. ಇವರಿಗೆ ಶಾಲಾ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ ಸರ್. ಇವರಿಗೆ ಮತ್ತಷ್ಟು ಯಶಸ್ಸು, ಆಯಸ್ಸು, ಆರೋಗ್ಯ ಪ್ರಾಪ್ತವಾಗಲಿ ಅಂಥೇಳಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಡಿ.ಒ. ಸರ್ ಅವರಿಗೆ ಶಾಲನ್ನು ಒದಿಸೋದ್ರ ಮುಖಾಂತರ ಅಭಿನಂದಿಸ್ತಾ ಇದ್ದಾರೆ. ಹಾಗೆ ಹಳೆಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯವರು ಹಾಗೆ ಮುಖ್ಯೋಪಾಧ್ಯಾಯರು ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಶ್ರೀ ಶೈಲೇಶ್ ಬೆಳ್ಳಾರೆ ಸರ್. ಶ್ರೀ ಶೈಲೇಶ್ ಬೆಳ್ಳಾರೆ ಸರ್ ಇವರು ನಮಗೆಲ್ಲ ಚಿರಪರಿಚಿತರು. ಅವರು ಇಲ್ಲಿ ಸೇವೆ ಸಲ್ಲಿಸಿದ ದಿನಗಳು ಅವಿಸ್ಮರಣೀಯ. ಇವರು ಪ್ರಸ್ತುತ ಉಪಪ್ರಧಾನ ವ್ಯವಸ್ಥಾಪಕರಾಗಿ ಶ್ರೀ ಚಿತ್ರಾಪುರ ಮಠ ಶಿರಾಲಿ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಶೈಲೇಶ್ ಸರ್ ಅವರು ಅನುಕರಣೀಯ ಆದರ್ಶ ರೂಢಿಸಿಕೊಂಡವರು, ಸಹೃದಯಿ. ಅವರಿಗೆ ನಮ್ಮ ಶಾಲೆಯ ಮೇಲೆ ಅಪಾರ ಪ್ರೀತಿ, ಗೌರವ, ಸರಳ ಸಜ್ಜನಿಕೆಯ ವ್ಯಕ್ತಿಯವರು. ನಾವೆಲ್ಲ ಕಂಡುಕೊಂಡಿದ್ದೇವೆ ಅದನ್ನು ಅವರು ಇಲ್ಲಿದ್ದ ದಿನಗಳಲ್ಲಿ. ನಮ್ಮ ಶಾಲಾ ಮೇಲ್ಛಾವಣಿ ದುರಸ್ತಿ ಅವರ ನೇತೃತ್ವದಲ್ಲಿ ನಡೆದು ಈಗ ಸುಸಜ್ಜಿತವಾಗಿದೆ ಎಂದು ಹೇಳಲು ಸಂತೋಷ ಅನ್ನಿಸ್ತದೆ. ಅವರಿಗೆ ದೇವರ ಅನುಗ್ರಹ ಸದಾ ಇರಲಿ. ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇನ್ನಷ್ಟು ಸೇವೆಗೈಯುವಲ್ಲಿ ಭಗವಂತನು ಆಯುರಾರೋಗ್ಯ ಪ್ರಾಪ್ತಿಸಲಿ ಎಂದು ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಸರ್. ಅನಿಲ್ ದಾಸ್ ಸರ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳಿ. ಆದರೂ ಕೂಡ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಾನು ಗುರುಚಂದ್ರ ಸರ್ ಮತ್ತು ಅದೇ ರೀತಿ ಶಿಕ್ಷಕ ವೃಂದದವರಿಗೆ, ಅದೇ ರೀತಿ ಶಾಲೆಯ ಎಲ್ಲ ನನ್ನ ಎದುರುಗಡೆ ಇರುವಂಥ ಎಲ್ಲರಿಗೂ ಕೂಡ ನಾನು ನನ್ನ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ಆನಂದಾಶ್ರಮ ಹೈಸ್ಕೂಲ್ ನಾನು 1981-82ರ ಆಸುಪಾಸಿನಲ್ಲಿ ಒಂದು ವರ್ಷ ಆಚೆ ಇರ್ಬೋದು SSLCಯನ್ನು ನಾನು ಇಲ್ಲಿ ಮುಗಿಸಿದ್ದೇನೆ. ಬಳಿಕ ನಾನು PUC ಮಾಡಿ LSS ಕಾಲೇಜಲ್ಲಿ, ಆಮೇಲೆ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಮಾಡಿ ಒಂದು ಹಂತದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ನಾನು ಮತ್ತೆ ಬೇರೆ ಬೇರೆ ಈಗಾಗಲೇ ಸರ್ ಹೇಳಿದಾಗೆ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಈಗಲೂ ಕೂಡ ನೆನಪಾಗ್ತದೆ, ಯಾಕೆಂದರೆ ಇದೇ ಮುಂದಿನ ಸರತಿಯ ಶಾಲಲ್ಲಿ ನಾವು ಈಗಾಗಲೂ ಕೂಡ ಒಂದು ಕೂತ್ಕೊಳ್ಳೋ ಆಸನದ ವ್ಯವಸ್ಥೆ ಇದೆ. ಆಗ 500ಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳು ಅಡ್ಮಿಷನ್ಗೆ ಇಲ್ಲ ಅಂತ ಹೇಳುವಂಥ ಮಟ್ಟದಲ್ಲಿ ಈ ಶಾಲೆಯಲ್ಲಿ ಎಲ್ಲರೂ ಕೂಡ ಕಲಿತವರು. ಅದರಲ್ಲಿ ಈಗಾಗಲೇ ನಾನು ಗುರು ಸರ್ ಹತ್ರ ಹೇಳಿದೆ, ಇಲ್ಲಿ ಪ್ರದೀಪ್ ನಮ್ಮ ಒಟ್ಟಿಗೆ 2 ವರ್ಷನೇನೋ ಸೀನಿಯರ್ ಆಗಿದ್ದರು. ಅದೇ ರೀತಿ ಎಷ್ಟೋ ಹಳೆ ವಿದ್ಯಾರ್ಥಿಗಳು, ನಮ್ಮ ಚಂದ್ರಶೇಖರ್ ಸರ್ ಈಗ ಇದ್ದಾರೆ, ಹಳೆ ವಿದ್ಯಾರ್ಥಿ ಸಂಘದ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ. ಅದೇ ರೀತಿ ಇಲ್ಲಿ ಹೆಚ್ಚಿನ ನನ್ನ ಸಹಪಾಠಿ ವರ್ಗದವರು ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಬೇರೆ ಬೇರೆ ಕಂಪನಿಗಳಲ್ಲಿರ್ಬೋದು, ಬೇರೆ ಬೇರೆ ಉದ್ದಿಮೆ ಕ್ಷೇತ್ರಗಳಲ್ಲಿ ಇರುವಂಥ ಎಷ್ಟೋ ಸೀನಿಯರ್ಗಳು ನಮ್ಮ ಈ ಶಾಲೆಯ ಪ್ರೊಡಕ್ಷನ್, ಇಲ್ಲಿರುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಹಿರಿಯವರು ಗೌರವಿಸಬೇಕು. ಎತ್ತವರು ನಮ್ಮ ಮೊದಲ ಪಾಠಶಾಲೆ, ಎತ್ತವರು ಮನೆಯಿಂದ ಪ್ರಾರಂಭ ಆಗ್ತದೆ. ಆಮೇಲೆ ನಮಗೆ ಬೇಕಾಗಿರೋದು ಗುರು ಹಿರಿಯರು ಆಶೀರ್ವಾದ. ಅದು ಶಾಲಾ ಜೀವನ ಇರೋದಲ್ಲಿ ನಮ್ಮ ಪ್ರೈಮರಿ ಹಂತದ ನಂತರ ನಮಗೆ ಹೈಸ್ಕೂಲ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಪರಿವರ್ತನೆಯನ್ನು ಕೊಡ್ತದೆ. ಅದು 3 ವರ್ಷ ಇರ್ಬೋದು, 8th, 9th, 10th. ಆ 3 ವರ್ಷದಲ್ಲಿ ನಾವು ಪ್ರಬುದ್ಧತೆಗೆ ಬಂದು ಒಂದು ಶಾಲಾ ಜೀವನದಲ್ಲಿ SSLCಯನ್ನು ಮುಗಿಸಿ ಮುಂದಿನ ಜೀವನದ ವ್ಯವಸ್ಥೆಗೆ ಸ್ಟೂಡೆಂಟ್ ಸ್ಟಡಿ ಲರ್ನಿಂಗ್ ಸರ್ಟಿಫಿಕೇಟ್ ಅದು ಸಿಕ್ಕಿ ಆದಮೇಲೆ ನಾವು ಒಂದು ದೊಡ್ಡ ಮಟ್ಟದ ವ್ಯವಸ್ಥೆಗೆ ನಾವು ಹೋಗಬೇಕು. ಕಾಲೇಜ್ ಇರ್ಬೋದು, ದೊಡ್ಡ ದೊಡ್ಡ ಮಟ್ಟದ ಉನ್ನತ ವಿದ್ಯಾಭ್ಯಾಸಕ್ಕೆ ನಾವು ಅಡಿಪಾಯ ಅದು ನಮ್ಮ ಶಾಲೆ. ಈಗಾಗಲೇ ಈ ವೇದಿಕೆಯಲ್ಲಿರುವಂಥ ಗುರುತಿಸಿಕೊಂಡು ಒಂದು ಒಳ್ಳೆಯ ಅಧಿಕಾರಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ HR ಈಶ್ವರ್ ಅವರ ಉಪಸ್ಥಿತಿ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿರುವಂಥ ಶೈಲೇಶ್ ಬೆಲ್ಮಾರ್
ಬೆಳ್ಳಾರೆ ಹಾಗೂ ನಮ್ಮವರೇ ಆದಂಥ ಟೀಚರಾಗಿ ಹಿರಿಯ ಶಿಕ್ಷಕಿಯಾಗಿದ್ದು ನಿವೃತ್ತಿ ಹೊಂದಿರುವಂಥ ಹರಿನಾಕ್ಷ್ ಟೀಚರ್ ಇದ್ದಾರೆ, ಹರೀಶ್ ಅವರಿದ್ದಾರೆ, ಚಂದ್ರಶೇಖರ್ ಇದ್ದಾರೆ. ಅದೇ ರೀತಿ ಶಾಲೆಯ ಮುಖ್ಯೋಪಾಧ್ಯಾಯ ವರ್ಗದಲ್ಲಿರುವಂಥ ಗುರುಮೂರ್ತಿ ಸರ್, ಅದೇ ರೀತಿ ಶಿಕ್ಷಕರೊಂದು ಎಲ್ಲರಿಗೂ ಕೂಡ ನಾನು ವಂದನೆ ಮಾಡ್ತಾ, ಇವತ್ತು ಆನಂದಾಶ್ರಮ ಪ್ರೌಢಶಾಲೆಯ ವಾರ್ಷಿಕೋತ್ಸವದ ದಿನ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅದೇ ರೀತಿ ನಾವೊಂದು ಶಾಲೆಯ ಹಳೆ ವಿದ್ಯಾರ್ಥಿ ಎನ್ನುವ ನೆಲೆಯಲ್ಲಿ ನನ್ನನ್ನು ಗೌರವಿಸಿ ಈ ಒಂದು ಸನ್ಮಾನ ಸ್ವೀಕರಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲ ಶಿಕ್ಷಕ ರಕ್ಷಕರಿಗೂ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ನಾನು ವಂದನೆ ಮಾಡ್ತಾ, ಇವತ್ತು ಈಗಾಗಲೇ ನಾನು ಹೇಳಿದಾಗೆ ಶಾಲೆಯಲ್ಲಿ ಪರಂಪರೆ ಅಂತ ಹೇಳಿದರು. ಈಗ ನಮ್ಮ ಗುರು ಸರ್ ಹೇಳಿದರು ಪರಂಪರೆ ಇದೆ ಅಂತ. ಟಾಗೋರ್, ಶಿವಾಜಿ, ಪ್ರತಾಪ್, ಹಾಗೆ ಸುಭಾಷ್, 4 ಮಹಾತ್ಮರ ಹೆಸರುಗಳಲ್ಲಿ ಈ ಶಾಲೆಯಲ್ಲಿ ಶಿಸ್ತನ್ನು ಮೂಡಿಸಿರುವಂಥ ಶಾಲೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಆನಂದಾಶ್ರಮ ಶಾಲೆ ಪ್ರೌಢಶಾಲೆ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ನಾನು ಇಲ್ಲಿ ಶಾಲೆಯಲ್ಲಿ ಕಲಿತ ದಿನದಿಂದ ಜೀವನದಲ್ಲಿ ಏನಾದರೂ ಒಂದು ಅಳವಡಿಸಿ ಈ ಒಂದು ವ್ಯವಸ್ಥೆಗೆ ನಾವು ಬರಬೇಕಂತಾದರೆ ಶಾಲಾ ಜೀವನದಲ್ಲಿ ಹೈಸ್ಕೂಲ್ ಮಟ್ಟದ ಜೀವನ ದೊಡ್ಡ ಪರಿವರ್ತನೆ. ಈ ಶಾಲೆಯಲ್ಲಿ ಈಗಲೂ ನನಗೆ ಶಿಕ್ಷಕರಾಗಿ ಹೇಗಿದ್ದಾರೆ, ಅದೇ ರೀತಿ ಗುರುರಾಜ್ ಮಾಸ್ಟರ್ ನಮ್ಮ ಮುಖ್ಯೋಪಾಧ್ಯಾಯರಾಗಿದ್ದರು. ಆ ಸಮಯದಲ್ಲಿ ಈಗಾಗಲೇ ಗಣೇಶ್ ಅವರು ಇರುವ ಹಾಗೆ ಇಲ್ಲಿ PT ಮಾಸ್ಟರ್ ಆಗಿದ್ದವರಲ್ಲಿ ತಾರನಾಥ್ ರೈ ಮತ್ತು ಜಲಂಧರ್ ರೈ ಇದ್ದರು. ಅದೇ ರೀತಿ ನಮ್ಮ ಸೋಷಿಯಲಲ್ಲಿ ಈಗಾಗಲೇ ಸೈನ್ಸಲ್ಲಿ ನಮ್ಮ ಪ್ರದೀಪ್ ಇದ್ದಾಗೇ ಆಗ ನಮಗೆ ಗೋಪಾಲ್ ಮಾಸ್ಟರ್ ಇದ್ದರು, ಸರೋಜಿನಿ ಟೀಚರ್ ಇದ್ದರು, ಜಗನ್ನಾಥ್ ಮಾಸ್ಟರ್ ಇದ್ದರು, ಹರಿದಾಸ್ ಮಾಸ್ಟರ್ ಇದ್ದರು. ಅವರೆಲ್ಲ ನೆನಪು ಮಾಡಬೇಕು. ಯಾಕಂದರೆ ಈ ಶಾಲೆ ಈ ಒಂದು ಪರಂಪರೆ ಅಂತ ಹೇಳಿದ ಮೇಲೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಪೋರ್ಟ್ಸಲ್ಲಿ ಶೈಕ್ಷಣಿಕವಾಗಿ ಬೇರೆ ಬೇರೆ ಹಂತದಲ್ಲಿ ರಾಷ್ಟ್ರ ಮಟ್ಟದವರೆಗೆ ಓದಂಥ ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದ ಶಾಲೆ ಇದ್ದರೆ ಅದು ಆನಂದಾಶ್ರಮ ಹೈಸ್ಕೂಲ್. ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಮಟ್ಟದ ಒಂದು ಕ್ರೀಡಾಕೂಟ ಆಗ್ತದೆ ಅಂದರೆ ಅಲ್ಲಿರುವಂಥ ನಮ್ಮ ಬಲಿಷ್ಠವಾದಂಥ ನಮ್ಮ ಕಬಡ್ಡಿ ತಂಡ ಇರ್ಬೋದು, ಖೋ ಖೋ ತಂಡ ಇರ್ಬೋದು, ವಾಲಿಬಾಲ್ ತಂಡ ಇರ್ಬೋದು, ಹಾಗೆ ಬೇರೆ ಬೇರೆ ಶೈಕ್ಷಣಿಕ ಮಟ್ಟದೊಂದಿಗೆ ಕ್ರೀಡಾ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿ ಈ ಶಾಲೆಗೆ ನಾವು ಪದಕಗಳನ್ನು ತಂದುಕೊಟ್ಟಂಥ ಎಷ್ಟೋ ನಿದರ್ಶನಗಳು ನಾನು ಕಣ್ಣಾರೆ ಕಂಡಿದ್ದೀನಿ. ಆ ಸಮಯದಲ್ಲಿ ಈಗಿನ ಹಾಗೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂನ ವಿಷಯದಲ್ಲಿ ತಾರತಮ್ಯ ಇಲ್ಲ. ಹಾಗಾದರೆ ಕನ್ನಡದಲ್ಲಿ ಕಲಿತವರು, ನಾನು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲಿತವನೇ, ಇಲ್ಲಿ ಬಂದು ಕನ್ನಡ ಮಾಧ್ಯಮದಲ್ಲೇ ಕಲಿತವ. ಅದೇ ರೀತಿ ಇಲ್ಲಿ ಇರುವಂಥ ಎಷ್ಟೋ ದೊಡ್ಡ ಉದ್ದಿಮೆಗಳಲ್ಲಿ ದೊಡ್ಡ ಮಟ್ಟದ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ನೀಡಿದಂಥ ಸಂಸ್ಥೆ, ಎಷ್ಟೋ ಮಟ್ಟದ ಉದ್ದಿಮೆಗಳಿಗೆ ಜವಾಬ್ದಾರಿಯಾಗಿರುವಂಥ ಅಧಿಕಾರಿಗಳನ್ನು ಕೊಟ್ಟ ಸಂಸ್ಥೆ, ಈಗಾಗಲೇ ಈಶ್ವರಂಥ ದೊಡ್ಡ ದೊಡ್ಡ ಉನ್ನತ ಮಟ್ಟದ ಸ್ಥಾನಗಳನ್ನು ಕಲ್ಪಿಸಿರುವಂಥ ಈ ಶಾಲೆ ನಾವು ಈಗ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಈ ಶಾಲೆಯಲ್ಲಿ ಕೂಡ ಕನ್ನಡ ಮಾಧ್ಯಮದಲ್ಲೇ ಕಲಿತವರು. ಈಗ ನಾವು ಹೇಳ್ತೀವಿ, ಯಾಕೆಂದರೆ ಈಗ ನಮ್ಮ ಗುರು ಸರ್ ಹೇಳಿದರು 140 ಜನ ಸಂಖ್ಯೆ ಇದೆ. ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕರಾಗಿ ಎತ್ತವರಿದ್ದಾರೆ, ದಾನಿಗಳಿದ್ದಾರೆ. ಎಷ್ಟೋ ಕಡೆ ನಮ್ಮ ಶಾಲಾ ಜೀವನದಲ್ಲಿ ಯೂನಿಫಾರ್ಮ್ ಕೂಡ ನಾವು ಪರದಾಡ್ತಿದ್ದುವಂಥ ಪರಿಸ್ಥಿತಿ ಬಂದಿತ್ತು. ಸೈಕಲಿಗೆ ಬಿಡಿ, ಯೂನಿಫಾರ್ಮ್ ಕೂಡ ಪರದಾಡುವಂಥ ಪರಿಸ್ಥಿತಿ. ಒಂದು ವಾರದಲ್ಲಿ ಯೂನಿಫಾರ್ಮನ್ನು ಒಂದೇ ಸಲ ಒಗೆದು ವಾರ ಇಡೀ ಹಾಕುವ ಪರಿಸ್ಥಿತಿ. ಈಗ ನಾವು ಯೂನಿಫಾರ್ಮನ್ನು ದಿನಕ್ಕೆ 2 ಕೊಟ್ಟರೂ ಕೂಡ ಈ ಶಾಲೆಯ ಅಡ್ಮಿಷನ್ಗೆ ಕೊರತೆ ಆಗಿದೆ. ಅದು ಯಾಕೆಂದರೆ ಈಗಿನ ಆಧುನಿಕತೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಮಕ್ಕಳಿಗೆ ಯೂನಿಫಾರ್ಮ್ ಸೈಕಲ್ ಮುಖ್ಯ ಅಲ್ಲ, ಒಂದು ಮೊಬೈಲ್ ಕೊಟ್ಟುಬಿಟ್ರೆ ಆ ಮಕ್ಕಳಿಗೆ ಸಾಕಂತ ಹೇಳುವಂಥ ಪರಿಸ್ಥಿತಿ. ಜೀವನ ಇಡೀ ಲೋಕವೇ ಆದಂತಾಗಿದೆ. ಲೋಕ ಬೇಕು ನಿಜವಾಗಿ, ಕಂಪ್ಯೂಟರ್ ಈಗ, ಮೊಬೈಲ್ ಈಗ ನಾವು ಬೇಕು. ಆದರೆ ವಿದ್ಯಾರ್ಥಿಗಳು ಅವತ್ತು ನಾವು ಕಷ್ಟಪಟ್ಟ ಕಾಲಘಟ್ಟದಲ್ಲಿ ಆ ವ್ಯವಸ್ಥೆ ನೆನಪು ಇನ್ನೊಮ್ಮೆ ಆಗಬಾರ್ದು ಅಂತಂದರೆ ನಮ್ಮ ಮಕ್ಕಳು, ಈ ಶಿಕ್ಷಕರು ಇನ್ನಷ್ಟು ವಿದ್ಯಾಭ್ಯಾಸದ ಕಡೆಗೆ ನಮ್ಮ ಗಮನವನ್ನು ಕೊಟ್ಟು ಇಂಥ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಶಾಲೆಗಳನ್ನು ಬೆಳೆಸಬೇಕು. ಈ ಶಾಲೆಯಲ್ಲಿ ಕೂಡ ಉನ್ನತ ಮಟ್ಟದ ಶಿಕ್ಷಣ ಇದೆ, ಉತ್ತಮ ಪರಿಸರ ಇದೆ. ಇಲ್ಲಿ ಕೂಡ ನಾವು ಉನ್ನತ ಮಟ್ಟದ ಒಂದು ಪ್ರಜೆಯಾಗಿ ಮಾರ್ಪಾಡಾಗಲು ನಮಗೆ ಅವಕಾಶ ಇದೆ ಅಂತ ಹೇಳುವಂಥ ತಮ್ಮ ಊರಿನಲ್ಲಿರುವಂಥ ಶಾಲೆ ನಾವು ಗೌರವಿಸಬೇಕು. ನಮ್ಮ ಊರಿನಲ್ಲಿರುವ ಶಾಲೆ ಅದು ಒಂದು ಬಲಿಷ್ಠವಾಗಿ ವಿದ್ಯಾರ್ಥಿಗಳಿಗೆ ಒಂದು ಅವಶ್ಯಕತೆ ಇರುವಂಥ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಶಾಲೆ ಆಗಬೇಕಾದ್ರೆ ನಾವೆಲ್ಲರೂ ಪ್ರಾಮಾಣಿಕತೆಯಾಗಿ ಆ ಶಾಲೆ ಅಡ್ಮಿಷನ್ನಿಂದ ಹಿಡಿದು ರಕ್ಷಕ ಶಿಕ್ಷಕರಿರ್ಬೋದು, ಅಲ್ಲಿರುವಂಥ ಶಾಲಾ ವ್ಯವಸ್ಥೆಗಳಿಗೆ ನಾವು ಕೈ ಜೋಡಿಸುವಂಥ ಕೆಲಸ ಮಾಡಬೇಕಂತ ಹೇಳುವಂಥ ಮಟ್ಟದಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಶಾಲಾ ವಾರ್ಷಿಕೋತ್ಸವಕ್ಕೆ ಶಾಲಾ ಮಕ್ಕಳೊಟ್ಟಿಗೆ ಮೆತ್ತವರೆಲ್ಲ ಬಂದಿದ್ದಾರೆ. ಎಲ್ಲ ಮಕ್ಕಳು ಇವತ್ತು ನಾವು ನೋಡಿದ್ದೀವಿ, ವಿಜ್ಞಾನ ವಿಭಾಗದಲ್ಲಿರ್ಬೋದು, ಗಣಿತ ವಿಭಾಗದಲ್ಲಿರ್ಬೋದು, ಶಾಲೆಯಲ್ಲಿರುವಂಥ ಯಾವುದೇ ಕಲೆ ಇರುವಂಥ ಯಾವುದೇ ಪ್ರತಿಭಾ ಪುರಸ್ಕಾರಗಳಲ್ಲಿ ಒಂದೊಂದಲ್ಲ 2-3 ಸಲ ಸ್ಟೇಜಲ್ಲಿ ಬಂದು ತಗೊಳ್ಳುವಂಥ ಒಂದು ಬಹುಮಾನ ತಗೊಂಡಂಥ ವಿದ್ಯಾರ್ಥಿಗಳು ನೋಡ್ತೀವಿ. ಯಾಕೆಂದರೆ ಇಲ್ಲಿರುವಂಥ ಒಂದು ಶಿಕ್ಷಕರ ಬೆಂಬಲ, ಇಲ್ಲಿರುವಂಥ ಶಿಕ್ಷಕರ ಒಟ್ಟಿಗೆ ಅಲ್ಲಿರುವಂಥ ವ್ಯವಸ್ಥೆ, ಈ ಒಂದು ಶಿಸ್ತಿನ ವ್ಯವಸ್ಥೆ, ಯಾವ ಕಾರಣದಲ್ಲಿ ನಾವು ಶಿಸ್ತನ್ನು ಈಗಾಗಲೇ ಅಳವಡಿಸಿದ್ದೀವಿ, ಅದೇ ಶಿಸ್ತು ನಮ್ಮನ್ನು ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆಗೆ ಆ ಶಿಸ್ತು ನಮಗೆ ಪೂರಕವಾಗಿರ್ತದೆ ಅಂತೇಳಿ ಆನಂದಾಶ್ರಮ ಶಾಲೆಯ ಶಿಸ್ತಿನ ವ್ಯವಸ್ಥೆಯನ್ನು ನಾವು ಈಗಾಗಲೇ ಕೊಂಡಾಡ್ತೀವಿ. ಯಾಕಂದರೆ ಈಗಿನ ಮಕ್ಕಳು ತುಂಬ
ಬುದ್ಧಿವಂತರು, ಅದೇ ರೀತಿ ತುಂಬ ಅದೃಷ್ಟಶಾಲಿಗಳು. ಯಾಕೆಂದರೆ ಅವತ್ತಿನ ಶಾಲೆಯ ಶಿಕ್ಷಣ ಇವತ್ತಿನ ಶಿಕ್ಷಣಕ್ಕೆ ತುಂಬ ಏರುಪೇರಿದೆ. ಯಾಕೆಂದರೆ ಈಗಿನ ಶಿಕ್ಷಣ ತುಂಬ ವ್ಯವಸ್ಥೆಯಾಗಿ ನಮ್ಮ ಕೈಗೆ ಸಿಗೋ ಮಟ್ಟದಲ್ಲಿದೆ. ಆದರೆ ಈ ಶಾಲೆಯಲ್ಲಿರುವಂಥ ವ್ಯವಸ್ಥೆ ಇನ್ನೂ ಕೂಡ ಮಕ್ಕಳಿಗೆ ಪೂರಕವಾಗಿ ಬರಬೇಕಂತಾದರೆ ನಾವು ಮುಂದಿನ ಜೀವನದಲ್ಲಿ, ಮುಂದಿನ ಯುಗದಲ್ಲಿ ನಾವು ಹೇಗೆ ಆ ಒಂದು ಶಾಲೆಯನ್ನು ನಾವು ನೆನಪಿಟ್ಕೊಳ್ಬೇಕಂತೇಳಿ ಇವತ್ತು ನಾವು ಹೇಗೆ ಇಲ್ಲಿ ಸ್ಕಾಲರ್ಶಿಪ್ ತಗೊಳ್ತೀವಿ, ಇಲ್ಲಿ ಏನು ಕ್ರೀಡೆಯಲ್ಲಿ ನಮಗೆ ಬಹುಮಾನ ವಿತರಣೆ ಆಗ್ತದೆ, ಕಳೆದ ಒಂದು 10 ವರ್ಷದ ನಂತರ ಇದೇ ಶಾಲೆಗೆ ನಾವು ಏನು ಕೊಡುಗೆ ನೀಡ್ಬೋದು, ಈ ಶಾಲೆಯಲ್ಲಿ ನಾವು ಏನು ಪಡೆದಿದ್ದೇವೆ ಅದನ್ನು ಹೇಗೆ ಹಿಂತಿರುಗಿಸ್ಬೋದು, ಉತ್ತಮ ಪ್ರಜೆಯಾಗಿ ನಾವು ಹೇಗೆ ನಾವು ಶಾಲೆಯನ್ನು ಗುರುತಿಸಿಕೊಂಡು ಹೋಗ್ಬೋದು ಅಂತ ಹೇಳುವ ಮಟ್ಟದಲ್ಲಿ ಇವತ್ತಿನ ವಿದ್ಯಾರ್ಥಿಗಳನ್ನು ನೆನಪಿಟ್ಕೊಳ್ಬೇಕಂತ ಹೇಳುತ್ತಾ, ಇವತ್ತು ಶಾಲಾ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಎಲ್ಲರೂ ಕೂಡ ಮಕ್ಕಳು ಇವತ್ತು ಒಳ್ಳೆಯ ಒಂದು ರಿಸಲ್ಟನ್ನು ಕೊಟ್ಟಿದೆ. ನಾವು ಈಗಾಗಲೇ ಅನಾಥಾಶ್ರಮ ಶಾಲೆ ರಿಸಲ್ಟ್ ಬಗ್ಗೆ ಮಾತಾಡಲಿಕ್ಕಿಲ್ಲ. ಯಾವಾಗ ನೋಡಿದ್ರು 99-100% ಯಾವಾಗ ನೋಡಿದ್ರು ಅದಕ್ಕೆ ಕಡಿಮೆ ಆಗದಂಥ ವ್ಯವಸ್ಥೆ ದೇವರ ದಯದಲ್ಲಿ ಇನ್ನೂ ಕೂಡ ಈ ಶಿಕ್ಷಕರು ಶಾಲೆಯಲ್ಲಿ 150 ಜನ ಮಕ್ಕಳಿರಲಿ, 600 ಜನ ಮಕ್ಕಳು ಅದೇ ಒಂದು ಸರಿಸಮಾನವಾಗಿ ಶಿಕ್ಷಣ ವಿಷಯದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಗುರು ಸಾರ್ ಇರ್ಬೋದು, ಅವರ ಶಿಕ್ಷಕ ವೃಂದ ಇನ್ನೂ ಕೂಡ ಈ ಗ್ರಾಮಾಂತರ ಪ್ರದೇಶದಲ್ಲಿ ಒಳ್ಳೆಯ ಶಿಕ್ಷಣಕ್ಕೆ ಬದ್ಧವಾಗಿದೆ. ಆ ಬದ್ಧತೆಯಲ್ಲಿರುವಂಥ ಶಿಕ್ಷಕರಿಗೆ ನಾವು ಸಹಕಾರ ಯಾವ ರೀತಿಯಲ್ಲಿ ಮಾಡ್ಬೋದು, ಮುಂದಿನ ಶಿಕ್ಷಕರ ಒಂದು ಸಾಧನೆಗೆ ಇನ್ನು ಮುಂದಿನ ಹೇಗೆ ಅಡ್ಮಿಷನ್ಗೆ ಮುಂದಿನ ಗುರಿ ನಾವು ಹೇಗೆ ಮಾಡ್ಬೋದು, 300ರಿಂದ 400 ಜನ ಅಡ್ಮಿಷನ್ ಆಗುತ್ತಿದ್ದಂಥ ಈ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಮುಂದಿನ ಶಾಲೆಯಲ್ಲಿ ಗರಿಷ್ಠ ಮಟ್ಟದ ಒಂದು ದಾಖಲಾತಿಯನ್ನು ಹೇಗೆ ಮಾಡ್ಬೋದು ಅಂತ ಹೇಳುವ ಚಿಂತನೆ ನಾವು ಇವತ್ತು ಮಾಡುವಂಥ ಅವಶ್ಯಕತೆ ಇದೆ. ನಾವು ಇನ್ನೂ ಕೂಡ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಯಾವುದೋ ಒಂದು ಶಾಲೆ ಗರಿಷ್ಠ ಮಟ್ಟದ ಮತ್ತು ವ್ಯವಸ್ಥಿತವಾದ ಶಿಕ್ಷಣ ಕೊಡ್ತಿದ್ದ ಅಂಥ ಶಾಲೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಮಗೆ ಬರಬಾರ್ದು ಅಂತ ಹೇಳುವಂಥ ಪ್ರತಿಜ್ಞೆಯನ್ನು ಮಾಡುತ್ತಾ, ಇವತ್ತಿನ ಈ ಒಂದು ಮಕ್ಕಳು ಇನ್ನೂ ಮುಂದಿನ ಮಕ್ಕಳಿಗೆ ಅಡ್ಮಿಷನ್ ಆಗುವ ಹಾಗೆ ಪ್ರೋತ್ಸಾಹ ಕೊಡಬೇಕು. ಅದೇ ರೀತಿ ಇಲ್ಲಿರುವಂಥ ಶಾಲಾ ಚಟುವಟಿಕೆ ನಾವೆಲ್ಲರೂ ಊರಿನವರು ಪರವೂರಿನವರೆಲ್ಲ ಕೊಂಡಾಡಬೇಕು. ಈ ಶಾಲೆಯ ದಾಖಲಾತಿ ಜಾಸ್ತಿ ಆಗಬೇಕು. ಮುಂದಕ್ಕೆ ಇಲ್ಲಿಂದಲೂ ಕೂಡ ಸೇವೆ ನೀಡುವಂಥ ಉತ್ತಮ ನಾಗರಿಕ ಪ್ರತಿನಿಧಿಗಳು ಬರುವ ಹಾಗೆ ಈ ಶಾಲೆಗೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲೋಣ. ನನ್ನಿಂದಾದ ಸಹಾಯಕವನ್ನು ನಾನು ಗುರು ಸರ್ ಮೂಲಕ ಮಾಡ್ತೀನಿ ಅಂತ ಹೇಳುತ್ತಾ, ಈ ಶಾಲೆ ಕೊಟ್ಟಂಥ ಒಂದು ಅವಕಾಶ, ಅದೇ ರೀತಿ ಇವತ್ತಿನ ಸನ್ಮಾನ, ಇದೆಲ್ಲವನ್ನು ಸ್ವೀಕರಿಸಿ ನಾನು ಹೃದಯ ತುಂಬಿ ಈ ಶಾಲೆಗೆ ನಾನು ಕೃತಜ್ಞತೆ ಹೇಳ್ತೀನಿ. ಇಲ್ಲಿರುವ ಎಲ್ಲ ರಕ್ಷಕರಿಗೆ, ಅದೇ ರೀತಿ ಇಲ್ಲಿರುವ ಶಿಕ್ಷಕರಿಗೆ ಇನ್ನೊಮ್ಮೆ ಮಗದೊಮ್ಮೆ ನನ್ನ ವೈಯಕ್ತಿಕವಾದ ಧನ್ಯವಾದ, ಅದೇ ರೀತಿ ಆತ್ಮಪೂರ್ವಕವಾದ ಕೃತಜ್ಞತೆ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಚಿಕೆಯನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕನ್ನಡ ನಾಡು. ಧನ್ಯವಾದಗಳು ಸರ್. ಶಾಲೆಯ ವಾಸ್ತವ ಸ್ಥಿತಿ ಹಾಗೆ ನಿಮ್ಮ ಪ್ರೇರಣೆಯ ಮಾತುಗಳು, ನಿಮ್ಮನ್ನು ಅನುಕರಿಸ್ತಕ್ಕಂಥ ಎಲ್ಲ ಆದರ್ಶಗಳು ನಮ್ಮ ಮಕ್ಕಳು ರೂಢಿಸಿಕೊಳ್ಳಿ ಅಂತ ಹೇಳ್ತಾ, ಈಗ ಸಮಯದ ಅಭಾವ, ಶ್ರೀ ಶೈಲೇಶ್ ಸರ್ ಅವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಭವಾನಿ ಶಂಕರಾಯ ನಮಃ. ಶ್ರೀ ಮಾತ್ರೇ ನಮಃ. ಸೊ ನನಗೆ ಎಲ್ಲರಿಗೂ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ಡಿಯರ್ ಪೇರೆಂಟ್ಸ್ ಆ್ಯಂಡ್ ವೇದಿಕೆಯಲ್ಲಿ ಇರೋವರೆಗೆ ಎಲ್ಲ ಚೀಫ್ ಗೆಸ್ಟ್ಗೂ ನನ್ನ ನಮಸ್ಕಾರ. ಆ್ಯಂಡ್ ರೆಸ್ಪೆಕ್ಟೆಡ್ ಟೀಚರ್ಸ್, ಹೆಡ್ ಮಾಸ್ಟರ್ ಗುರುಮೂರ್ತಿ ಸರ್ ಆ್ಯಂಡ್ ಎವ್ರಿ ಒನ್, all those who are here, my sincere thanks. And ನನಗೆ ಕನ್ನಡ ಅಷ್ಟು ಬರಲ್ಲ, ಸೊ ಇವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನನಗೆ ಅಷ್ಟು ಬರಲ್ಲ. ನಾನು ಬೆಳೆದಿದ್ದೆಲ್ಲ ಮದ್ರಾಸಲ್ಲಿ. ಸೊ ನನ್ನ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕ್ಷಮಿಸಿ. ಸೊ ಒಂದೇ ಒಂದು ಹೇಳಬೇಕಿತ್ತು ಮಕ್ಕಳಿಗೆ, ಒಂದು 3 ಪಾಯಿಂಟ್ ಇದು ನೋಟ್ ಮಾಡಿಕೊಳ್ಳಿ ನೀವು. ಡಿಸಿಪ್ಲಿನ್, ರೆಸ್ಪೆಕ್ಟ್, ಮ್ಯಾನರ್ಸ್. ಸೊ ಇದು 3 ನೀವು ಎಲ್ಲರೂ ಫಾಲೋ ಮಾಡಬೇಕು. ನಿಮ್ಮ ಸೊಸೈಟಿಯಲ್ಲಿ ಒಳ್ಳೆಯ ಹೆಸರು ಬರುತ್ತೆ ನಿಮಗೆ. ಆ್ಯಂಡ್ ರೆಸ್ಪೆಕ್ಟ್ ಯುವರ್ ಪ್ಯಾರೆಂಟ್ಸ್. ನಿಮ್ಮ ತಾಯಿ ತಂದೆ ಅವರೇ ಲಿವಿಂಗ್ ಗಾಡ್. ರೆಸ್ಪೆಕ್ಟ್ ದೆಮ್. ಅವ್ರಿಗೆ ಪ್ರೀತಿ ಮಾಡಿ, ರೆಸ್ಪೆಕ್ಟ್ ಕೊಡಿ, ಮತ್ತು ಅವ್ರು ಹೇಳೋದು ನೀವು ಕೇಳಬೇಕು. ಅವರೇನಾದರೂ ಹೇಳಿದರೆ ನೀವು ಜವಾಬು ಕೊಡಬಾರ್ದು. ಸೊ ಆ ಥರ ಎಲ್ಲ ಇದೆ. ಸೊ ಬಿ ಎ ಗುಡ್ ಸಿಟಿಸನ್. ಆ್ಯಂಡ್ ನೀವು ಈ ಸ್ಕೂಲಲ್ಲಿ ಓದ್ತಾ ಇದ್ದೀರಿ, ಸೊ ಒಳ್ಳೆ ಮಾರ್ಕ್ಸ್ ತೊಗೊಳ್ಬೇಕು. ಆ್ಯಂಡ್ ನಾಳೆ ನೀವು ಒಳ್ಳೆ ಕೆಲಸದಲ್ಲಿ ಇರುವಾಗ ಈ ಸ್ಕೂಲ್ ಮರೆಯಬಾರ್ದು. ನೀವು ಮತ್ತೆ ಇಲ್ಲಿ ಬರಬೇಕು. ನಿಮಗೆ ಏನಾಗುತ್ತೋ ಅಷ್ಟು ಸಹಾಯ ಮಾಡಬೇಕು. ನೆಕ್ಸ್ಟ್ ಜನ್ರೇಷನ್ ಯಾರು ಮಕ್ಕಳಲ್ಲಿ ಇರ್ತಾರೋ ಅವ್ರಿಗೆ ಹೆಲ್ಪ್ಫುಲ್ಲಾಗಿರುತ್ತೆ. ಸೊ ಅಷ್ಟೇ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನೀವು ಮಾತಿಂದ ಅಲ್ಲ, ಕೃತಿಯಲ್ಲಿ ಎಲ್ಲ ತೋರಿಸ್ಕೊಡ್ತೀರಿ ಅನ್ನೋದು ನಮಗೆ ಗೊತ್ತಿದೆ. ಇನ್ನು ಸಭೆಯ ಅಧ್ಯಕ್ಷರಾದ ಶ್ರೀ BO ಸರ್, ಈಶ್ವರ್ ಸರ್ ಅವರು ತಮ್ಮ ಅಧ್ಯಕ್ಷೀಯ ನೆಲೆಯಲ್ಲಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ.
ಎಲ್ಲರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಬ್ಬದ ಸಡಗರದ ರೀತಿಯಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಬರ್ತಿದ್ದಂಗೆ ಹೊರಗಡೆ ರಂಗೋಲಿ ಹಾಕಿರೋದು, ಮತ್ತು ಇಲ್ಲಿ ವಸ್ತು ಪ್ರದರ್ಶನಗಳನ್ನು ಮಾಡಿರೋದು, ಹೊರಗಡೆ ಬಂಟಿಂಗ್ಸು ಮತ್ತು ಬ್ಯಾನರ್ಸ್ಗಳು ಎಲ್ಲ ನೋಡಿ ತುಂಬ ಖುಷಿ ಆಗ್ತದೆ. ಹಾಗಾಗಿ ಮೊದಲು ಪ್ರಪ್ರಥಮವಾಗಿ ನಮ್ಮ ಆಡಳಿತ ಮಂಡಳಿಯವರಿಗೆ, ನಮ್ಮ ಗುರುಮೂರ್ತಿ ಸರ್ ಅವರಿಗೆ, ಶಿಕ್ಷಕ ವೃಂದದವರಿಗೆ ಮತ್ತು ಎಲ್ಲ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರಿಗೆ, ಬೋಧಕೇತರ ವೃಂದದವರಿಗೆ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಪ್ರಪ್ರಥಮವಾಗಿ ನಾನು ಸಲ್ಲಿಸ್ತೀನಿ. ಈ ದಿನ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಹಿರಿಯ ವಿದ್ಯಾರ್ಥಿಗಳಾದಂತಹ ಕೊಡುಗೈ ದಾನಿಗಳು 2025ನೇ ರಾಜ್ಯೋತ್ಸವ ಪ್ರಶಸ್ತಿಯ ವಿಜೇತ ಬಹುಮಾನಕ್ಕೆ ಭಾಜನರಾದಂಥ ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಆನಂದಾಶ್ರಮ ಪ್ರೌಢಶಾಲೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ದಾಸ್ ಪ್ರಮೋಷನ್ಸ್ ಬೆಂಗಳೂರವರಾದಂತಹ ನಮ್ಮ ಶಾಲೆಯ ಮೇಲೆ ಅಪಾರ ಪ್ರೀತಿ ಕಾಳಜಿ. ನಮ್ಮ ಮುಖ್ಯ ಶಿಕ್ಷಕರು ಹೇಳ್ತಿದ್ರು, ನಮ್ಮ ಶಾಲೆ ಅಂದರೆ ಅವರಿಗೆ ತುಂಬ ಇಷ್ಟ ಸರ್ ಅಂತ. ಹಾಗಾಗಿ ಲಯನ್ಸ್ ಅನಿಲ್ ದಾಸ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಬೇಕು ಸರ್ ನಮ್ಮ ಶಾಲೆಯ ಮೇಲೆ ಅಂತ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಜೊತೆಗೆ ವೇದಿಕೆಯ ಮೇಲ್ಭಾಗದಲ್ಲಿ ನಮ್ಮ ಉಪಪ್ರಧಾನ ವ್ಯವಸ್ಥಾಪಕರು ಆದಂಥ ನಮ್ಮ ಶೈಲೇಶ್ ಬೆಳ್ಳಾರೆ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು, ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರು, ನಮ್ಮ ಸಹೋದರರಿಗೆ ಸಮಾನದವರು. ನಾನು ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಿತ್ತು ಇವತ್ತು. ನಮಗೆ 4 ಸ್ಯಾಟರ್ಡೇ ಊರು, ನಮ್ಮದು ಊರು ಹಾಸನ. ಆದರೂ ಕೂಡ ಅವ್ರು ಹೇಳಿದ ಮಾತಿಗೆ ನಾವು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಇಲ್ಲ ಸರ್ ನೀವು ಬರಲೇಬೇಕು ಅಂತ ಹೇಳಿದಾಗ ನಾವು ಇಲ್ಲ ಅಂತ ಹೇಳಲಿಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅವರು ಕೂಡ ನಮ್ಮ ಗುರುಮೂರ್ತಿ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಹಿರಿಯ ವಿದ್ಯಾರ್ಥಿಗಳಾದಂತಹ ನಮ್ಮ ಚಂದ್ರಶೇಖರ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂತಹ ನಮ್ಮ ಅರುಣಾಕ್ಷಿ ಮೇಡಮ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಸಂಸ್ಥೆಯ PTA ಅಧ್ಯಕ್ಷರಾದಂಥ ಹರೀಶ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಎಲ್ಲ ನನ್ನ ನೆಚ್ಚಿನ ಶಿಕ್ಷಕ ವೃಂದದವರು, ಬೋಧಕೇತರ ವೃಂದದವರು, ತಾವುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಅದಕ್ಕಿಂತಲೂ ಅತಿ ಮುಖ್ಯವಾಗಿ ನಮ್ಮ ಮಕ್ಕಳ ಹೆತ್ತವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರಿ. ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳಿದ್ದೀರಿ. ನಿಮಗೆಲ್ಲರಿಗೂ ಮಗದೊಮ್ಮೆ ಮಧ್ಯಾಹ್ನದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಮ್ಮ ವಿದ್ಯಾಸಂಸ್ಥೆಯ ಹೆಸರನ್ನು ಕೇಳಿದರೆ ಹೌದಾ ಸರ್ ಗುರುಮೂರ್ತಿ ಸರ್ ಆಗಿತ್ತಾ ಅಂತ ನಾನು ಕೆಲವು ಸರಿ ಕ್ವಶನ್ ಕೇಳ್ತಾ ಇರ್ತೀನಿ. ಯಾವ ಮೂಲೆಯಲ್ಲಿ ಮಂಗಳೂರಿನಲ್ಲಿರುವಂಥ ಪ್ರಸಿದ್ಧ ವ್ಯಕ್ತಿಗಳನ್ನು ಕೇಳಿದರೆ ನೀವು ಎಲ್ಲಿ ಓದಿದ್ರಿ ಅಂತ ಕೇಳಿದರೆ ಸಾಮಾನ್ಯವಾಗಿ ಸರ್ ಸೋಮೇಶ್ವರಕ್ಕೆ ಕೇಳಿದ್ದೀರಾ ಅಂತಾರೆ. ಹೌದು ಹೇಳಿ ಸರ್ ಅಂದರೆ ಸೋಮೇಶ್ವರದ ಹತ್ರ ಒಂದು ಆನಂದಾಶ್ರಮ ಇದೆ ಗೊತ್ತಾ, ಆ ಶಾಲೆಯ ವಿದ್ಯಾರ್ಥಿ ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದರೆ ಪ್ರಸಿದ್ಧ ವ್ಯಕ್ತಿಗಳನ್ನು ಒಳಗೊಂಡಿರುವಂಥ, ಮಂಗಳೂರು ಒಳಗೊಂಡಿರುವಂಥ ಪ್ರಸಿದ್ಧ ವ್ಯಕ್ತಿಗಳನ್ನು ನೀಡಿರುವಂಥ ಒಂದು ವಿದ್ಯಾಸಂಸ್ಥೆ ಯಾವುದಪ್ಪ ಅಂತಂದರೆ ನಮ್ಮ ಆನಂದಾಶ್ರಮ ವಿದ್ಯಾಸಂಸ್ಥೆ. ನಮ್ಮ ವಿದ್ಯಾಸಂಸ್ಥೆ ಒಂದು ರೀತಿ ಯಾವಾಗಲಾದರೂ ನಮ್ಮ ಸಂಸ್ಥೆಗೆ ಬಂದರೆ ನಮ್ಮ ಶಾರದೆಯ ಪೋಟ ಮುಂಭಾಗದಲ್ಲಿ ದೀಪ ಬೆಳಗ್ತಾರೆ. ಒಂಥರ ದೇವಸ್ಥಾನಕ್ಕೆ ಬಂದಿದ್ದೇವನಪ್ಪ ಎಂಬುವಂಥ ಒಂದು ಅನುಭವ ಆಗ್ತದೆ. ಖಂಡಿತವಾಗ್ಲೂ ಇದು ದೇವಸ್ಥಾನಕ್ಕೆ ಸಮನಾಗಿರುವಂಥ ವಿದ್ಯಾಸಂಸ್ಥೆ. ಹಾಗಾಗಿ ಈ ದಿನ ನಮ್ಮ ಅನಿಲ್ ಸರ್ ಅವರು ಹೇಳಿದ್ದಾರೆ, ನಾವು ನೀವು ಕಣ್ಣಾರೆ ನೋಡಿದ್ದೀವಿ ಎಷ್ಟು ಮಕ್ಕಳಿಗೆ ನಗದು ಬಹುಮಾನ ಕೊಟ್ಟರು. ನಗದು ಬಹುಮಾನ ಕೊಟ್ಟರು ಅಂದರೆ ಅಷ್ಟು ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಎಷ್ಟು ಮಕ್ಕಳಿಗೆ ಕ್ರೀಡೆಯಲ್ಲಿ ಬಹುಮಾನವನ್ನು ಕೊಟ್ಟರು. ಮಕ್ಕಳು ನಮ್ಮ ತಾಲೂಕಿನಲ್ಲಿ ಕ್ರೀಡೆಯಲ್ಲಿ ಆ ರೀತಿ ಮುಂದೆ ಇದ್ದಾರೆ. ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಹೆಚ್ಚಿನ ಬಹುಮಾನಗಳನ್ನು ನಮ್ಮ ಆನಂದಾಶ್ರಮ ಸಂಸ್ಥೆಯೇ ಪಡೆದುಕೊಳ್ತದೆ.
ಕಾರಣ ಏನಪ್ಪ ಅಂತಂದರೆ ಇಲ್ಲಿರುವಂತಹ ಮುಖ್ಯ ಶಿಕ್ಷಕರು, ಶಿಕ್ಷಕರಿಂದ ಎಲ್ಲರೂ ಒಂಥರ ಫ್ಯಾಮಿಲಿ, ಒಂದು ಮನೆಯ ಫ್ಯಾಮಿಲಿ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿಜವಾಗ್ಲೂ ಈ ಯಾವುದೇ ಒಂದು ಸಂಸ್ಥೆ ಒಂದು ಹೆಸರನ್ನು ಗಳಿಸ್ಬೇಕು ಅಂತ ಅಂದರೆ ಅಲ್ಲಿರುವಂಥ ಶಿಕ್ಷಕರಿಂದ, ಮುಖ್ಯ ಶಿಕ್ಷಕರು ಒಂದು ರೀತಿ ಉತ್ತಮ ಬಾಂಧವ್ಯವಿದ್ದರೆ ಮಾತ್ರ ನಾವು ಅಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ಮಕ್ಕಳಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಗುರುಮೂರ್ತಿ ಸರ್ ಅವರು, ಶಿಕ್ಷಕ ವೃಂದದವರು ಎಲ್ಲರೂ ಕೂಡ ಟೀಮ್ ವರ್ಕಾಗಿ ಚೆನ್ನಾಗಿ ಪಾಠವನ್ನು ಮಾಡ್ತಾಯಿದ್ದಾರೆ. ನಾವು ಯಾವಾಗಲೂ ಈ ಶಾಲೆಗೆ ಒಂದು ಕೆಲವು ಸಂದರ್ಭಗಳಲ್ಲಿ ಭೇಟಿಯನ್ನು ಕೊಟ್ಟರೆ ಶಿಕ್ಷಕರು ಅವ್ರ ಪಾಡಿಗೆ ಅವ್ರು ಪಾಠ ಮಾಡ್ತಿರ್ತಾರೆ, ಯಾರೂ ಸಿಗಲ್ಲ. ಕರೀರಿ, ಟೈಮ್ ಆಗಿದೆ ಬೇಗ ಕರೀರಿ ಅಂದರೂ ಅವ್ರ ಪಾಡಿಗೆ ಅವರು ಪಾಠ ಮಾಡ್ತಿರ್ತಾರೆ. ಇದರ ಅರ್ಥ ಏನಪ್ಪ ಅಂತಂದರೆ ಎಲ್ಲ ಶಿಕ್ಷಕರುಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವುದನ್ನು ನಾನು ಕಣ್ಣಾರೆಯಾಗಿ ಕಂಡಿದ್ದೇನೆ. ಹಾಗಾಗಿ ನಿಮಗೆ ಪೋಷಕರಿಗೆ ಒಂದು ಕಿವಿ ಮಾತು, ಈ ಒಂದು ವಿದ್ಯಾಸಂಸ್ಥೆ ಶಾಶ್ವತವಾಗಿರಬೇಕು ಅಂತಂದರೆ ಈ ವಿದ್ಯಾಸಂಸ್ಥೆಯ ಮೇಲೆ ನೀವು ಪ್ರೀತಿ, ವಾತ್ಸಲ್ಯ, ಅಭಿಮಾನ, ನಮ್ಮ ಶಾಲೆ ನನ್ನ ಮಕ್ಕಳು ಕಲಿತಿರುವಂಥ ಶಾಲೆ ಎಂಬುದಾಗಿ ಅಭಿಮಾನವನ್ನು ಇಟ್ಕೋಬೇಕು. ನಿಮ್ಮ ಹತ್ತಿರದ ಯಾರಾದರೂ ನೆಂಟರಿಷ್ಟಗಳ ಮಕ್ಕಳಿದ್ದರೆ ನಮ್ಮ ಆನಂದಾಶ್ರಮ ಶಾಲೆಗೆ ಸೇರಿಸಿ ಚೆನ್ನಾಗಿ ಕಲಿಸ್ತಾರೆ ಎಂಬುವಂಥ ಒಂದು ಇದನ್ನು ನೀವು ನೀಡಬೇಕಾಗಿದೆ, ಅವರಿಗೆ ಮಾಹಿತಿಯನ್ನು ನೀಡಬೇಕಾಗಿದೆ. ಜೊತೆಗೆ ಇನ್ನೊಂದು ಅತಿ ಮುಖ್ಯವಾಗಿ ಮಾಹಿತಿ ನೀಡುವುದ್ರ ಜೊತೆಗೆ ನಾನು ವೈಯಕ್ತಿಕವಾಗಿ ಹೇಳ್ತಿದ್ದೀನಿ, ನಿಮ್ಮ ಮಕ್ಕಳ ಬಾಳು ಬಂಗಾರವಾಗ್ತದೆ. ಸ್ವಲ್ಪ ಅಂಕಗಳು ಕಡಿಮೆ ಬರ್ಬೋದು, ಆದರೆ ನಮ್ಮ ಆನಂದಾಶ್ರಮ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕಲಿಸ್ತಾ ಇದ್ದಾರೆ. ಗುರು ಹಿರಿಯರನ್ನು ಗೌರವಿಸುವುದು, ಉತ್ತಮ ಸಂಸ್ಕಾರಗಳನ್ನು ನಮ್ಮ ವಿದ್ಯಾಸಂಸ್ಥೆ ಕಲಿಸ್ತಾ ಇದೆ. ಹಾಗಾಗಿ ನಿಮ್ಮ ಮಕ್ಕಳ ಮುಂದಿನ ಬಾಳು ಬಂಗಾರವಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ನಮ್ಮ ವಿದ್ಯಾಸಂಸ್ಥೆಗೆ ತಾವುಗಳು ಭೇಟಿಯನ್ನು ನೀಡಿದಂಥ ಸಂದರ್ಭಗಳಲ್ಲಿ ತಾವುಗಳು ಕೂಡ ಕೈಲಾದ ತನು ಮನ ಧನ ಸಹಾಯವನ್ನು ಮಾಡಿ, ಅತಿ ಮುಖ್ಯವಾಗಿ ಮಕ್ಕಳನ್ನು ಹೆಚ್ಚು ಹೆಚ್ಚು ಸೇರಿಸಲಿಕ್ಕೆ ನೀವು ಪ್ರೇರೇಪಿಸಬೇಕು, ಸೇರಿಸಬೇಕು. ಇಲ್ಲವಾದಲ್ಲಿ ನಮ್ಮ ಅನಿಲ್ ಸರ್ ಹೇಳಿದ ಹಾಗೆ ನಮ್ಮ ವಿದ್ಯಾಸಂಸ್ಥೆ ಒಂದಲ್ಲ ಒಂದಿನ ಮಕ್ಕಳು ಕಡಿಮೆ ಆಯಿತು ಅಂತಂದರೆ ಶಾಲೆ ನಿಂತು ಹೋಗುವಂತಹ ಸಾಧ್ಯತೆಗಳು ಅಧಿಕವಾಗಿರ್ತದೆ. ಇದು ಉತ್ತಮ ಶಾಲೆ, ಉತ್ತಮ ಹೆಸರನ್ನು ಪಡೆದುಕೊಂಡಿರುವಂಥ ಶಾಲೆ. ಈ ಶಾಲೆ ಶಾಶ್ವತವಾಗಿರಬೇಕು. ಮುಂದಿನ ದಿನಗಳಲ್ಲೂ ಕೂಡ ಈ ಶಾಲೆ ಒಳ್ಳೆಯ ಒಂದು ವಿದ್ಯಾಸಂಸ್ಥೆ ಅಂತ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಹೆಸರುವಾಸಿಯನ್ನು ಗಳಿಸುವಂಥ ವಿದ್ಯಾಸಂಸ್ಥೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಒಂದು ಮಗು ಬಂದು ಹೆಚ್ಚು ಬಹುಮಾನವನ್ನು ತಗೊಳ್ತು. ಸ್ನೇಹಿತರು, ನೀವು ನೋಡಿದ ವಿಕಾಸ್ ಜಾಬ್ ತುಂಬ ಹೋಯ್ತತೆ, ಕ್ಯಾಶ್ ಪ್ರೈಸ್ ತಗೊಂಡು ಜಾಬೇ ತುಂಬ ಹೋಯ್ತು. ಎಲ್ಲಾದ್ರೂ ಫಸ್ಟು ವಿಕಾಸ್ ಎನ್ನುವಂಥ ವಿದ್ಯಾರ್ಥಿ. ನಮ್ಮ ಚಂದ್ರಶೇಖರ್ ಸರ್ ಹೇಳ್ತಾರೆ, ಸರ್ ನಾವು ಓದೋದ್ರಲ್ಲಿ ಅಷ್ಟೇ ಅಲ್ಲ ಸರ್, ಕ್ರೀಡೆಯಲ್ಲೂ ಫಸ್ಟ್ ಇದ್ದಾನೆ, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಹಾಗೆ ಇದ್ದಾನೆ, ಫಸ್ಟ್ ಇದ್ದಾನೆ ಅಂತ. ಹಾಗಾಗಿ ನೀವುಗಳು ಕೂಡ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು. ಎಲ್ಲರ ಮನೆಯ ಎಲ್ಲ ಮಕ್ಕಳು ಕೂಡ ಓದುತ್ತಾರೆ. ಯಾರು ಜಾಸ್ತಿ ಬಹುಮಾನ ತಗೋತಾರೆ, ಯಾರು ಜಾಸ್ತಿ ಅಂಕಗಳನ್ನು ತೆಗೆದುಕೊಳ್ತಾರೆ ಅಂದರೆ ಯಾವ ತಂದೆ ತಾಯಿಗಳು ಅವರ ಮಕ್ಕಳ ಕಡೆ ಕಾಳಜಿಯನ್ನು ವಹಿಸ್ತಾರೆ ಅವರು ಜಾಸ್ತಿ ಬಹುಮಾನ ತಗೋತಾರೆ. ನಮ್ಮ ಪಾಡಿಗೆ ನಾವಿದ್ದು ಮಕ್ಕಳ ಪಾಡಿಗೆ ಮಕ್ಕಳು ಬಿಟ್ಟರೆ ಖಂಡಿತವಾಗಲೂ ಅವ್ರ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಕೂಡ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿರುವಂಥ ವಿದ್ಯಾರ್ಥಿ. ನೀವು ಯಾರಾದರೂ ಹೊರಗಡೆ ಹೋಗ್ಬಿಟ್ಟು ನೀವು ಯಾವ್ದಾದ್ರು ಆಫೀಸರ್ಸ್ಗಳಾಗಲಿ ಯಾರನ್ನೇ ಕೇಳಿ ನೀವು ಎಲ್ಲಿ ಓದಿದ್ರಿ ಅಂತಂತಂದ್ರೆ ನಾವು ಕನ್ನಡ ಮಾಧ್ಯಮದಲ್ಲಿ ಇರುವಂಥ ಶಾಲೆಯಲ್ಲಿ ಓದಿದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಮಗದೊಮ್ಮೆ ತಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ನೀವು ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೂ ಕೂಡ ಶಿಕ್ಷಕ ಸ್ನೇಹಿ, ಶಿಕ್ಷಕರ ಪರವಾಗಿ ಎಲ್ಲಿಯೂ ಬಿಟ್ಟು ಕೊಡದ ಹಾಗೆ ನಿಮ್ಮ ನಡೆ ನುಡಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಶ್ರೀಮತಿ ಗಾಯತ್ರಿ ಅದ್ಯಪಾಡಿ, ಹಿರಿಯ ಶಿಕ್ಷಕಿ, ಇವರಿಂದ. ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ HR ಈಶ್ವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ, ಇವರಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಯುತ ಶೈಲೇಶ್ ಬೆಳ್ಳಾರೆ,
ಉಪಪ್ರಧಾನ ವ್ಯವಸ್ಥಾಪಕರು ಶ್ರೀ ಚಿತ್ರಾಪುರ ಮಠ ಶಿರಾಲಿ ಶ್ರೀಯುತರಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತಿರುವ ಶ್ರೀಯುತ ಲಯನ್ ಅನಿಲ್ ದಾಸ್, ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ದಾಸ್ ಪ್ರಮೋಷನ್ಸ್ ಮಂಗಳೂರು, ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿರುವ ಶಿಕ್ಷಕಿ ಶ್ರೀಮತಿ ಹರಣಾಕ್ಷಿ ಕೊಲ್ಯ, ರಿಟೈರ್ಡ್ ಟೀಚರ್, ಇವರಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಹಾಗೂ ನಮ್ಮ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಹರೀಶ್ ಅವರಿಗೂ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತಿರುವ ಮುಖ್ಯ ಶಿಕ್ಷಕರಿಗೂ, ಶಿಕ್ಷಕ ವೃಂದ, ಸಿಬ್ಬಂದಿ, ಪೋಷಕ ವೃಂದ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಂದು ನಮ್ಮ ವಿದ್ಯಾರ್ಥಿಗಳಿಗೆ ವಿಜಿ ಫ್ಯಾಕ್ಟರಿಯವರು ಸಿಹಿಯನ್ನು ನೀಡಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ವಾರ್ಷಿಕೋತ್ಸವದ ಈ ಕಾರ್ಯಕ್ರಮವನ್ನು ಸುಂದರವಾಗಿ ಚಿತ್ರೀಕರಿಸಿದ ಹೊಸಕುರಲ್ ಹಾಗೂ ಮ್ಯೂಸಿಕ್ ಸಿಸ್ಟಮ್ನವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.